Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇವತ್ತಿನ ಈ ಅಧ್ಯಾಯಕ್ಕೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆ ಅಲ್ವಾ? ಓಕೆ ಓಕೆ. ಸೊ ಎಲ್ರಿಗೂ ಇವತ್ತಿನ ಈ ಭಗವದ್ಗೀತೆಯ ಅಧ್ಯಾಯ 3 ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಅಧ್ಯಾಯ 3ಕ್ಕೆ ಕರ್ಮಯೋಗ ಅನ್ನುವಂತಹದ್ದು ಇವತ್ತಿನ ಅಧ್ಯಾಯ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹೇಗೆ ಭಗವದ್ಗೀತೆಯ 6 ಅಧ್ಯಾಯಗಳು ನಾವು ಹೇಗೆ ಕರ್ಮದ ಮುಖಾಂತರ ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಬೇಕು ಅನ್ನುವಂಥದ್ದು. ಸೊ ಹೀಗೆ ನಾವು ನಿನ್ನೆ ಏನು ಅರ್ಥ ಮಾಡಿಕೊಂಡಿರುವುದು ಅನ್ನೋದನ್ನ ನೋಡಿದರೆ, 1 ಸೆಕೆಂಡ್. ಹರೇ ಕೃಷ್ಣ. ಸ್ಲೈಡ್ ಶೇರ್ ಮಾಡ್ತೀನಿ. ಸೊ ನಿನ್ನೆ ಬಗ್ಗೆ ನಾವು ತಿಳ್ಕೊಳ್ಳೋದು ಏನು ಅಂತ ಅದಕ್ಕೂ ಮೊದಲು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಗದಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದಿಷ್ಟಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ನಿನ್ನೆ ಭಗವಂತನ ಅರ್ಜುನನ 5 ಕಾರಣಗಳಿಗೆ ಭಗವಂತನ ಉತ್ತರ ಅಲ್ವಾ? ಹಾಗಿದ್ರೆ ನಾವೀಗ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಸೊ ಸಹಾನುಭೂತಿಗೆ ಅವನು ಏನ್ ಹೇಳ್ದ ಭಗವಂತ? ಕಂಪ್ಲೀಟ್ ಮಾಡಿ. ಓವರ್ಲ್ಯಾಪ್ ಆಗ್ತಾ ಇದೆ. ಓಕೆ, ಹ್ಯಾಂಡ್ ರೇಸ್ ಮಾಡಿ. ಸೊ ನಿನ್ನೆ ಈ ಒಂದೊಂದು ಕಾರಣಗಳಿಗೆ ಭಗವಂತ ಏನ್ ಹೇಳ್ದ ಒಂದ್ ಸ್ವಲ್ಪ ನೋಡ್ಕೊಂಡು. ತನಿರಾಜ್ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಸಾವು ಅಂತಕ್ಕಂಥದ್ದು ದೇಹಕ್ಕೆ, ಆದ್ರೆ ಆತ್ಮಕ್ಕಲ್ಲ ಅಂತ ಕೃಷ್ಣ ಭಗವಾನನು ಅರ್ಜುನನಿಗೆ ಹೇಳಿದ. ಸೊ ಆತ್ಮ ಅನ್ನುವಂತಹದ್ದು ಸಚ್ಚಿದಾನಂದ ಭಗವಂತನ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಆತ್ಮ ಶಾಶ್ವತವಾದಂತಹದ್ದು. ಸಾವು ಅನ್ನುವಂತಹದ್ದು ಬರೀ ದೇಹಕ್ಕೆ, ಆತ್ಮಕ್ಕಲ್ಲ. ಆದ್ರಿಂದ ದೇಹ, ಆತ್ಮ ಒಂದು ದೇಹದಲ್ಲಿ ಇಲ್ಲ ಅಂದ್ರೆ ಆ ದೇಹ ಒಂದು ಜಡ ವಸ್ತು. ಆದ್ರಿಂದ ಏನ್ ಹೇಳ್ತಾನೆ? ಕೌಮಾರಂ ಯೌವನಂ ಜರ. ಈಗ ಹೇಗೆ ನಾವು ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ಹೇಗೆ ನಾವು ಸಾಗುವಾಗ ಅದು ನಮ್ಮ ಜೊತೆಗೆ ಆತ್ಮವೂ ಸಾಗತ್ತೆ ಅಂತ. ಆಮೇಲೆ ಈ ಆತ್ಮದ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೆ. ಆಮೇಲೆ ಸಂತೋಷ, ಅವನು ಹೇಳ್ತಾನೆ ನನಗೆ ಯಾವ ಸಂತೋಷ ಅಂತ. ಆದ್ರೆ ಕರ್ತವ್ಯದ ಬಗ್ಗೆ ಭಗವಂತ ಹೇಳ್ತಾನೆ ಇಲ್ಲಿ.
ಸಂತೋಷ ಸಂತೋಷ ಸುಖ ಅದನ್ನ ನಾವು ಅಥವಾ ದುಃಖ ಅದರ ಬಗ್ಗೆ ನಾವು ವಿಚಾರ ಮಾಡೋದಕ್ಕಿಂತ ನಾವು ನಮ್ಮ ಕರ್ತವ್ಯವನ್ನ ಮಾಡಬೇಕು. ಅವನು ಕ್ಷತ್ರಿಯನಾಗಿ ಅವನ ಕರ್ತವ್ಯವನ್ನು ಮಾಡಲೇಬೇಕು. ಆದ್ರಿಂದ ಅವನು ಹೇಳ್ತಾನೆ, ನೀನು ಗೆದ್ರೆ ನಿನಗೆ ಸ್ವರ್ಗ, ನೀನು ಗೆದ್ರೆ ನಿನಗೆ ರಾಜ್ಯ, ನೀನು ಸತ್ರೆ ನಿನಗೆ ವೀರ ಸ್ವರ್ಗ ಅನ್ನುವಂಥದ್ದು. ಅದು ಶಾಸ್ತ್ರ ಹೇಳತ್ತೆ ಕ್ಷತ್ರಿಯನ ಕರ್ತವ್ಯ ಏನು ಅನ್ನುವಂಥದ್ದು. ಅವನು ಆ ಕ್ಷತ್ರಿಯನ ಕರ್ತವ್ಯವನ್ನ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಅವನು ಇಲ್ಲಿ ಮಾಡ್ತಾ ಇರ್ಲಿಲ್ಲ. ಅದರಿಂದ ಅವನು ಹೇಳ್ತಾನೆ, ನೋಡು, ನಿನ್ನ ಕರ್ತವ್ಯ ನೀನ್ ಬಿಟ್ಟಿದೀಯಾ, ಅದರಿಂದ ನೀನ್ ನಿನ್ನ ಕರ್ತವ್ಯವನ್ನು ಮಾಡು. ಸರಿ, ಹಾಗಾದ್ರೆ ನಾವು ಹೇಗೆ ಕರ್ತವ್ಯವನ್ನ ಮಾಡಬೇಕು, ಅದು ಆಕ್ಚುಲಿ ಇವತ್ತಿನ ಅಧ್ಯಾಯ ಪೂರ್ತಿ ಅದ್ರ ಬಗ್ಗೆ ಹೇಳುವಂತಹದ್ದು. ಅದರಿಂದ ಅವನು ಪಾಪ ಚಟುವಟಿಕೆಗಳ ಭಯ, ಪಾಪ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಭಕ್ತಿಯನ್ನ ಮಾಡೋದರಿಂದ ಯಾವುದೇ ರೀತಿಯಾದಂತಹ ಕರ್ಮ ಫಲಗಳು ನಮಗೆ ಅಂಟಿಕೊಳ್ಳುವುದಿಲ್ಲ, ಪಾಪಗಳು ನಮಗೆ ತಾಗೋದೇ ಇಲ್ಲ. ನಾವು ಭಕ್ತಿಯಲ್ಲಿ ಮಾಡಿದ ಕರ್ಮಗಳಿಗೆ ಅಲ್ವಾ? ಇದ್ರ ಬಗ್ಗೆನೂ ನಾವು ಡಿಟೇಲ್ ಅಲ್ಲಿ ನೋಡೋಣ. ಸೊ ಏನಾದ್ರೂ ಇನ್ ಬಿಟ್ವೀನ್ ನೀವೇನಾದ್ರೂ ಆಡ್ ಮಾಡ್ಬೇಕಂದ್ರೆ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ. ಓಕೆ, ಕುಟುಂಬ ಸಂಪ್ರದಾಯದ ವರ್ಣಶಂಕರದ ನಾಶ, ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇನು? ಆದರ್ಶಪ್ರಾಯರಾಗಬೇಕು. ನಾವು ಭಕ್ತಿಯಲ್ಲಿ ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನ ಮಾಡುವುದರಿಂದ ಸಹಿತ ಅದು ನಮ್ಮನ್ನು ಬಹಳ ಭಯದಿಂದ ನಮ್ಮನ್ನ ಅದು ಕಾಪಾಡತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು? ಭಕ್ತಿಯನ್ನ ಮಾಡಬೇಕು ಅನ್ನೋದನ್ನ ಭಗವಂತ ಹೇಳ್ತಾನೆ. ಸೊ ಇಲ್ಲಿ ಭಕ್ತಿಯಿಂದ ಮಾಡುವಾಗ ನಮಗೆ ಈ ವರ್ಣಶಂಕರ ಅನ್ನುವಂತಹ ಪರಿಸ್ಥಿತಿ ಉದ್ಭವ ಆಗುವುದಿಲ್ಲ. ಆದರೆ ಯಾವಾಗ ಭಕ್ತಿ ಅನ್ನೋದು ಇರೋದಿಲ್ವೋ ಆವಾಗ ಖಂಡಿತವಾಗಿಯೂ ಇದೆಲ್ಲ ಇರತ್ತೆ. ಅದಕ್ಕೆ ಅಂದ್ರೆ ಅವನು ಕುಟುಂಬದ ಹಿರಿಯರು ನಾಶವಾದ್ರೆ ಕಿರಿಯರು ಅದಕ್ಕೇನು ಇಲ್ಲ, ಇದಕ್ಕೇನು ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಅವನು ಇಲ್ಲಿ ಹೇಳ್ತಾನೆ. ಅದರಿಂದ ನಿರ್ಣಯದ ಬಗ್ಗೆಯೂ ಹೇಳ್ತಾನೆ. ಯಾಕೆಂದ್ರೆ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸಿ ನಾವು ಯಾವುದೇ ನಿರ್ಣಯವನ್ನ ಮಾಡಿದರೆ ಅದು ನಮ್ಮ ಸಂಕಲ್ಪವಾಗತ್ತೆ. ಆ ಸಂಕಲ್ಪ ಅದೇ ದೃಢ ನಿರ್ಧಾರ ಅನ್ನುವಂಥದ್ದನ್ನ ಭಗವಂತ ಹೇಳ್ತಾನೆ. ಯಾಕೆಂದ್ರೆ ಕರ್ಮ ಮಾಡೋದು, ನಾವು ಸಂಕಲ್ಪ ಮಾಡೋದು, ಕರ್ಮ ಮಾಡೋದು. ಕರ್ಮ ಹೇಗೆ ಮಾಡೋದು ಅದನ್ನ ಇವತ್ತು ನೋಡೋಣ. ಅಂದ್ರೆ ಭಗವಂತನಿಗೆ ಅರ್ಪಿಸಿ ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ನಾವು ಕರ್ಮವನ್ನ ಮಾಡಬೇಕು ಅನ್ನುವಂಥದ್ದು, ಅದನ್ನ ನಿಷ್ಕಾಮ ಕರ್ಮ ಅಂತ ಕರೀತಾರೆ. ನಾವು ಈಗ ನಮಗೆ ಇಂದ್ರಿಯ ತೃಪ್ತಿಯ ಕರ್ಮಗಳನ್ನ ನಾವು ಸಕಾಮ ಕರ್ಮಗಳು, ಅವೆಲ್ಲ ಅಂದ್ರೆ ಕಾಮ ಅದರಲ್ಲಿ ಇದೆ. ಕಾಮ ಇಲ್ಲದೆ ಇರುವಂತಹ ಕರ್ಮಗಳಿಗೆ ನಾವು ನಿಷ್ಕಾಮ ಕರ್ಮ ಅಂತೇಳಿ, ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಏನು ನೋಡ್ಲಿಕ್ಕಿದ್ದೇವೆ ಹಾಗಿದ್ರೆ? ಈಗ ತ್ಯಜಿಸುವಿಕೆ ಅಥವಾ ಕ್ರಿಯೆ ಅನ್ನುವಂತಹದನ್ನ ಯಾವ್ದಾದ್ರು ಒಂದ್ ಹೇಳು ಅಂತ ಅರ್ಜುನ ಹೇಳ್ತಾನೆ. ಅಂದ್ರೆ ಯಾರು ಭಕ್ತಿಯನ್ನ ಮಾಡ್ತಾರೆ, ಭಗವಂತನಿಗೆ ಶರಣಾಗ್ತಾರೆ, ಆದ್ರೆ ಅವರಿಗೆ ಏನು ಮಾಡುವಂತಹ ಅವಶ್ಯಕತೆ ಇಲ್ಲ, ಕರ್ಮ ಮಾಡುವ ಅವಶ್ಯಕತೆ ಇಲ್ಲ, ಮಹಾತ್ಮರಾದವರು. ಆದ್ರೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನೀನು ಕರ್ಮವನ್ನು ಮಾಡೋನು ಅಂತ ಹೇಳ್ತಾ ಇದ್ದಾನೆ. ಈಗ ಅರ್ಜುನನಿಗೆ ಸ್ವಲ್ಪ ಕನ್ಫ್ಯೂಷನ್, ನಾನು ಎಲ್ಲವನ್ನ ಬಿಟ್ಬಿಡ್ಬೇಕು ಅಥವಾ ನಾನು ಕರ್ಮವನ್ನ ಮಾಡಬೇಕು? ತ್ಯಜಿಸುವುದು ಅಂದ್ರೆ ಏನು? ಎಲ್ಲವನ್ನ ಬಿಟ್ಟು ನನಗೆ ರಾಜ್ಯ ಬೇಡ, ಇದು ಬೇಡ, ನಾನು ಬರೀ ಭಗವಂತನ ಕುರಿತಾಗಿ ಏನೋ ನಾನು ಮುಕ್ತಿಗಾಗಿ ಕೆಲಸವನ್ನ ಮಾಡ್ತೇನೆ, ಅಂದ್ರೆ ಭಗವಂತನ ಧ್ಯಾನವನ್ನ ಮಾಡ್ತೇನೆ, ಮತ್ತೆ ಬೇರೆ ಏನು ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ನೋಡಿ ಭಗವಂತ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಾವು ಐಹಿಕ ಪ್ರಪಂಚದಲ್ಲಿ ಪಾರಾಗೋದು ಹೇಗೆ? ಅವನು ಹೇಳ್ತಾನೆ, ನಾವು ಕರ್ಮ ಮಾಡಲೇಬೇಕು. ಎಲ್ಲಿಯ ತನಕ ಈ ಆತ್ಮ ಶರೀರದಲ್ಲಿ ಇರತ್ತೋ ಅಲ್ಲಿಯ ತನಕ ನಾವು ಕರ್ಮ ಮಾಡಲೇಬೇಕು ಅನ್ನೋದನ್ನ ಹೇಳ್ತಾನೆ. ಏಕಂ ವದ, ಇಲ್ಲಿ ಅರ್ಜುನಿಗೆ ಕನ್ಫ್ಯೂಷನ್, ನೀನ್ ಯಾವ್ದಾದ್ರು ಒಂದನ್ನ ನನಗೆ ಹೇಳು ನೀನು ಅಂತ ಹೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ನಿಷ್ಕಾಮ ಕರ್ಮಯೋಗ ಜ್ಞಾನಯೋಗಕ್ಕಿಂತ ಶ್ರೇಷ್ಠವಾದದ್ದು. ಜ್ಞಾನಯೋಗ ಅಂದ್ರೆ ಏನು? ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು, ಅದರ ಕುರಿತಾಗಿ ನಾವು ಇದು ಮಾಡುವಂತ. ಆದ್ರೆ ನಿಷ್ಕಾಮ ಕರ್ಮಯೋಗ, ಕಾಮ ಇಲ್ಲದೆ ಇರುವಂತಹ ಕರ್ಮ ಏನಿದೆಯಲ್ಲ ಅದು ಜ್ಞಾನಕ್ಕಿಂತ ಉತ್ತಮವಾದದ್ದು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಅದರಿಂದ ಈ ಕರ್ಮ ಕಾಂಡದ ಬಗ್ಗೆ, ಈ ಕರ್ಮಯೋಗ ಅನ್ನೋದು ಹೇಗಾಗತ್ತೆ ಅನ್ನೋದನ್ನ ನಾವು ನೋಡಿದ್ರೆ, ಇದು ಕಾಮ ಪೂರಿತವಾದಂತಹ ಕರ್ಮಗಳು ಕರ್ಮಕಾಂಡ ಅಂತ ನಾವು ಅದನ್ನ ಕರೆಯುವಂತಹದ್ದು. ಯಾಕಂದ್ರೆ ಇಲ್ಲಿ ಫಲಾಪೇಕ್ಷಿತ ಕರ್ಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅಂದ್ರೆ ಈಗ ನಾನು ಹೇಳಿದ್ನಲ್ಲ, ಹೀಗೆ ನಾನು ಹೋಗ್ತೇನೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ, ನಮಗೆ ಎಷ್ಟು ಸ್ಯಾಲರಿ ಕೊಡಬೇಕು, ನಾನು ಅಲ್ಲಿ ಹೋಗಿ ಕೆಲಸ ಮಾಡೋದು ಅವರು ಸ್ಯಾಲರಿ ಕೊಡೋದಕ್ಕೆ ಅಂತ ಆದ್ರೆ ಅದು ಒಂದು ಫಲಾಪೇಕ್ಷಿತ ಕರ್ಮ. ಆದ್ರೆ ನಾನು ಅಲ್ಲಿ ಹೋಗ್ತೇನೆ, ಭಗವಂತನ ಸೇವೆ ಅಂತ ನಾನು ತಿಳಿದು ನನ್ನ ಕರ್ತವ್ಯವನ್ನ ಮಾಡ್ತೇನೆ,
ಅದು ನಿಷ್ಕಾಮ ಕರ್ಮ. ಅದಕ್ಕೆ ಎರಡಕ್ಕೆ ಇರುವಂತಹ ವ್ಯತ್ಯಾಸ. ಕರ್ಮಕಾಂಡದಿಂದ ಅದರಿಂದ ಯಾರು ಶ್ರೇಷ್ಠನಾಗಿರ್ತಾನೆ ಅವನು ಉದಾಹರಣೆಯಿಂದ ಹೇಳ್ತಾನೆ ಅಂತ. ಶ್ರೇಷ್ಠನಾದವನು ಅಲ್ಲಿ ನಾವು ಹೇಳ್ತೇವೆ ಯಥಾ ರಾಜ ತಥಾ ಪ್ರಜಾ. ಆದ್ರಿಂದ ಈ ರಾಜನಾದವನು ಹೇಗಿರಬೇಕು, ಅವನು ಒಬ್ಬ ಲೀಡರ್ ಹೇಗಿರಬೇಕು, ಅವನು ತಾನು ಮಾಡಿ ತೋರಿಸಬೇಕು, ಅವನ ಹೆಜ್ಜೆಯ ಗುರುತನ್ನ ನಾವು ನೋಡಿ ನಡೆಯಬೇಕು. ಅಂತಹ ಒಂದು ಇದನ್ನ ಶ್ರೀಕೃಷ್ಣ ಪರಮಾತ್ಮ ಸಹಿತ ನಮಗೆ ಇಡೀ ಮಹಾಭಾರತದಲ್ಲಿ ತೋರಿಸಿದ್ದಾನೆ. ಅವನ ಹೆಜ್ಜೆಯ ಗುರುತು, ಅವನು ಪ್ರತಿಯೊಂದು ಎಂತಹ ಎಂತಹ ಇದು ವಿಕಲ್ಪಗಳು ಅಥವಾ ಎಂತಹ ಸಂಕಷ್ಟಗಳು ಅವನು ಅದರಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡಿದ್ದಾನೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳ. ಅಂದ್ರೆ ಯದ್ಯದ್ ಆಚರಿತ ಶ್ರೇಷ್ಠ ಕೃಷ್ಣ, ಅವನು ಶ್ರೇಷ್ಠನಾದವನು ತನ್ನ ಆಚರಣೆಯಿಂದ ತೋರಿಸ್ತಾನೆ ಹೊರತು ಅವನು ಹೇಳುವುದರಿಂದ ಅಲ್ಲ ಅನ್ನುವಂತಹದ್ದು. ಅದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ನಿಜವಾದ ಶತ್ರು ಯಾರು ಅನ್ನೋದನ್ನ ನಾವಿವತ್ತು ಅರ್ಥ ಮಾಡಿಕೊಳ್ಳಲಿದ್ದೇವೆ. ನಮ್ಮ ನಿಜವಾದ ಶತ್ರು ಮನಸ್ಸು ಅನ್ನುವಂತಹದ್ದು. ಯಾವಾಗ ಮನಸ್ಸು ನಮ್ಮ ಅಂದ್ರೆ ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳೋದಿಲ್ಲೋ ಆವಾಗ. ಸೊ ಇಲ್ಲಿ ಅವನು ಕೇಳ್ತಾ ಇರುವಂತಹದ್ದೇನು, ಒಂದನ್ನ ಹೇಳು. ಈಗ ನಾನು ಎಲ್ಲವನ್ನ ತ್ಯಜಿಸಿ ಈಗ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗೋದು, ಭಗವಂತನ ಧ್ಯಾನ ಮಾಡೋದು, ಅದನ್ನ ಮಾಡ್ಬಿಡ್ತೇನೋ, ಅಥವಾ ಈಗಿಲ್ಲ ಬೇಡ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀಯ, ಅದನ್ನ ಮಾಡಬೇಕು. ಸೊ ಕೃಷ್ಣ ಹೇಳುವಂತಹದ್ದು ಇಲ್ಲಿ ಏನು ಅದನ್ನ ನೋಡೋಣ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ರಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ನಿಮ್ಮ ಹ್ಯಾಂಡ್ಸ್ ಬೇಕು ನನಗೆ. ಹರೇ ಕೃಷ್ಣ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಾಸ್ತೆ ಮತಾ ಬುದ್ಧಿರ್ಜನಾರ್ದನ ತತಃ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ. ಹ್ಯಾಂಡ್ಸ್ ಬಂದಿಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ. ಸಂದೀಪ್ ಅವರೇ ಹರೇ ಕೃಷ್ಣ. ಅರ್ಥ ಓದಿ. ಹರೇ ಕೃಷ್ಣ ಗುರುಜಿ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಹರೇ ಕೃಷ್ಣ. ಈ ಬುದ್ಧಿ, ಮನುಷ್ಯನ ಬುದ್ಧಿ ಅನ್ನುವಂತಹದ್ದು ಕಾಮ್ಯ ಕರ್ಮಕ್ಕಿಂತ ಉತ್ತಮ. ಯಾಕೆಂದ್ರೆ ನಾವು ಮುಂದೆ ನೋಡ್ಲಿಕ್ಕೆ ಇದ್ದೇವೆ ನಮ್ಮ ಸ್ಟೇಜಸ್ ಯಾವ ಯಾವ ರೀತಿಯಾದ ಐಹಿಕ ಪ್ರಪಂಚದಲ್ಲಿ ನಮ್ಮ ಹಂತಗಳು ಯಾವುವು, ನಮ್ಮ ಬದುಕಿನ ಹಂತಗಳು ಯಾವುವು ಅನ್ನೋದನ್ನ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಆ ಒಂದು ಹಂತದಲ್ಲಿ ಭಗವಂತ ಏನ್ ಹೇಳ್ತಾನೆ, ಕಾಮ್ಯ ಕರ್ಮಕ್ಕಿಂತ ನಮ್ಮ ಬುದ್ಧಿಯೇ ಶ್ರೇಷ್ಠ ಅಂತ. ಹಾಗಿದ್ರೆ ನನ್ನ ಬುದ್ಧಿಯೇ ಶ್ರೇಷ್ಠ ಆದ್ರೆ ಈಗ ಅವನ ಬುದ್ಧಿ ಏನಾಗಿದೆ? ಆ ಬುದ್ಧಿಯನ್ನು ನಾನು ಭಗವಂತನಲ್ಲಿ ಕೇಂದ್ರೀಕರಿಸಿ ನಾನು ಯುದ್ಧ ಮಾಡೋದಿಲ್ಲ, ಏನು ಕೆಲಸನೇ ಮಾಡೋದಿಲ್ಲ, ಹೋಗ್ಬಿಡ್ತೇನೆ ಎಲ್ಲವನ್ನ ಬಿಟ್ಬಿಟ್ಟು. ಆದ್ರೆ ನೀನ್ ಹೇಳ್ತಾ ಇದೀಯ ನನಗೆ ಯುದ್ಧ ಮಾಡು, ಯಾಕೆ ನೀನು ಯುದ್ಧ ಮಾಡ್ಲಿಕ್ಕೆ ಹೇಳ್ತಾ ಇದೀಯಾ ಅನ್ನುವಂತಹ ಪ್ರಶ್ನೆಯನ್ನ ಅವನು ಕೇಳ್ತಾನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ. ಶ್ರೀ ಭಗವಾನ್ ಉವಾಚ ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮ ಯೋಗೇನ ಯೋಗಿನಾಂ. ಇಲ್ಲಿ ಅವನು ಸುಮಿತ್ರಾ ಸಿಆರ್ ಹರೇ ಕೃಷ್ಣ. ಹರೇ ಕೃಷ್ಣ. ಪುರುಷನು ಹೀಗೆ ಹೇಳಿದನು, ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಎಷ್ಟು ಬಗೆಯ ಪ್ರಯತ್ನಿಸುತ್ತಾರೆ ಎಂದು ಇದ್ದೇನೆ. ಕೆಲವರು ಅದನ್ನು ಅನುಭವದ ತತ್ವಜ್ಞಾನದ ಊಹೆಯ ಮೂಲಕ ಯತ್ನಿಸುತ್ತಾರೆ, ಕೆಲವು ಭಕ್ತಿಯ ಮೂಲಕ ಯತ್ನಿಸುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಅವ್ರು ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು, ಮತ್ತೆ ಯಾರಾದ್ರೂ ಓದ್ತೀರಾ? 1+ ಅವರು AC 2001 ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ ಪ್ರಭುಜಿ, ಓದ್ತೀರಾ? ಹರೇ ಕೃಷ್ಣ. ಅವ್ರದ್ದು ವಾಯ್ಸ್ ಮಾತಾಜಿ ನಿಮ್ದು ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇತ್ತು ಅದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧರ್ಮೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪರಾರಹಿತನಾದ ಅರ್ಜುನನೇ, ಆತ್ಮ
ಸಾಕ್ಷಾತ್ಕಾರನು ಪಡೆಯಲು ಎರಡು ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದನು. ಕೆಲವರು ಅದನ್ನು ಅನುಭವಜ್ಞವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಭಗವಂತ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾನೆ. ಅಂದ್ರೆ ಆತ್ಮ ಪರಮಾತ್ಮನಲ್ಲಿ ಕನೆಕ್ಟ್ ಆಗುವಂತದ್ದು, ಅದು ಸಂಪರ್ಕವನ್ನ ಸಾಧಿಸುವಂತದ್ದು. ಆತ್ಮ ಪರಮಾತ್ಮನ ಜೊತೆಗೆ ಯಾವಾಗ ಸಂಪರ್ಕ ಸಾಧಿಸುತ್ತೋ ಆಗ ಅವನು ಒಂದು ರೀತಿಯಲ್ಲಿ ಐಹಿಕ ಪ್ರಪಂಚದಿಂದ ಬಿಡುಗಡೆಯನ್ನು ಹೊಂದಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಆದ್ರಿಂದ ನಿಜವಾಗಿ ನಮಗೆ ನಾವೇನು ಮುಕ್ತಿಯನ್ನ ಬಯಸ್ತೇವೆ ಆ ಮುಕ್ತಿಯೇ ಬಗ್ಗೆ ಇಲ್ಲಿ ನಾವಿಲ್ಲಿ ಹೇಳ್ತಾ ಇರುವಂತಹದ್ದು. ಆದ್ರಿಂದ ಪಾಪರಹಿತನಾದ ಅರ್ಜುನನ್ ನೋಡಿ, ಅವನಿಗೆ ಪಾಪರಹಿತ, ಅವನು ಯಾವುದೇ ಒಂದು ಕರ್ಮವನ್ನ ಮಾಡಿದ್ರು ಎಲ್ಲಿ ಪಾಪ ಅನ್ನೋದು ಅವನಿಗೆ ಅಂಟಿಕೊಳ್ಳುವುದಿಲ್ಲ. ಅವನನ್ನ ಅವರೆಲ್ಲ ದಿವ್ಯ ಪುರುಷರು. ಪಾಂಡವರು ಸಹಿತ ಜನಿಸಿದ್ದು ಹೇಗೆ ಆರ್ಡಿನರಿ ಆಗಿ ಅಲ್ಲ, ಎಲ್ಲರೂ ಪರಮಾತ್ಮನ ಅನುಗ್ರಹದಿಂದಲೇ ಅವರೆಲ್ಲ ಹುಟ್ಟಿದವರು. ಆದ್ರಿಂದ ಅವನು ಹೇಳ್ತಾನೆ, ಪಾಪರಹಿತನಾದ ಅರ್ಜುನನೇ, ಈ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಪಡೆಯಬೇಕಂದ್ರೆ ಎರಡು ಬಗೆಯ ಜನರು. ಒಂದು ಅನುಭವ ಗಮ್ಯವಾದಂತಹ ತತ್ವಜ್ಞಾನ ಅಂದ್ರೆ ಇಲ್ಲಿ ಶಾಸ್ತ್ರಗಳನ್ನ ವೇದಗಳನ್ನ ಓದಿ ಅನುಭವ, ಕೆಲವರು ಅಂದ್ರೆ ಆ ರೀತಿಯಾಗಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗುವಂತಹದ್ದು. ಅಥವಾ ಅಷ್ಟಾಂಗ ಯೋಗದ ಬಗ್ಗೆ ನಾವು ಮುಂದೆ ಓದ್ತೀವಿ, ಅಷ್ಟಾಂಗ ಯೋಗದ ಬಗ್ಗೆಯೂ ಬರುತ್ತೆ. ಬಹಳ ಕಠಿಣವಾದಂತಹ ಒಂದು ಮಾರ್ಗ, ಅದು ಬಹಳ ಸಮಯ ತೆಗೆದುಕೊಳ್ಳುವಂತಹ ಮಾರ್ಗ. ಅಂತಹ ಪದ್ಧತಿಯಿಂದ ಭಗವಂತನ ಸಾಕ್ಷಾತ್ಕಾರ ಆ ರೀತಿಯಾಗಿಯೂ ಮಾಡ್ತಾರೆ ಜನ. ತತ್ವಜ್ಞಾನದಲ್ಲಿ ಹೇಗೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಆ ರೀತಿಯಾಗಿ ಅದನ್ನ ಪಾಲಿಸಿಕೊಂಡು, ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು, ಅಥವಾ ಊಹೆಯ ಮೂಲಕ ಅಥವಾ ತಮ್ಮದೇ ಸರಿ ಅನ್ನುವಂತ ಒಂದು ಊಹೆ, ಅದು ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೇನೂ ಇರ್ಬೋದು. ಕೆಲವರು ಆತರ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇನ್ನು ಕೆಲವರು ಭಕ್ತಿಯನ್ನ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾರೆ. ಹಾಗಿದ್ರೆ ಆ ಭಕ್ತಿಯನ್ನ ಮಾಡುವುದು ಹೇಗೆ, ಅದ್ರ ಬಗ್ಗೆನೂ ಅವನು ಹೇಳ್ತಾನೆ. ಮುಂದೆ ನೋಡೋಣ. ನ ಕರ್ಮಣ ಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಹರೇ ಕೃಷ್ಣ. ಮಂಗಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇರುವುದರಿಂದಲೇ ಪ್ರತಿಕ್ರಿಯೆಯನ್ನು ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಈಗ ಭಗವಂತ ಹೇಳ್ತಾನೆ, ನೀನು ಕರ್ಮ ಮಾಡು, ನಿನ್ನ ಕರ್ತವ್ಯ ಮಾಡು. ಆದ್ರೆ ಇಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ ಭಗವಂತ, ಒಂದು ಬರೀ ಕರ್ಮವನ್ನ ಮಾಡುವುದರಿಂದ ಅಥವಾ ಕಾರ್ಯವನ್ನ ಮಾಡುವುದರಿಂದ ನಾವು ಬಿಡುಗಡೆಯನ್ನ ಪಡೆಯುತ್ತೇವೆ ಅನ್ನೋದು ಸಾಧ್ಯವಿಲ್ಲ. ಬಿಡುಗಡೆ ಅಂದ್ರೆ ಏನಿಲ್ಲಿ? ಮಾತಾಜಿ, ಮಂಗಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಬೇರೆ ಯಾರಾದ್ರು. ಓಕೆ. ಬಿಡುಗಡೆ ಅಂದ್ರೆ ಮೋಕ್ಷ ಅನ್ಸತ್ತೆ. ಈ ಐಹಿಕ ಭವಬಂಧನದಿಂದ ನಾವ್ ಹೇಳ್ತೇವಲ್ಲ, ಈ ಬಂಧನದಲ್ಲಿ ನಾವ್ ಯಾಕಿರ್ಬೇಕಪ್ಪ ಅಂತ, ದೇವರೇ ಕಾಪಾಡಪ್ಪ ನನ್ನನ್ನ ಈ ಐಹಿಕ ಬಂಧನದಿಂದ ಮುಕ್ತಿಗೊಳಿಸು ಅಂತ ನಾವು ಈ ಮೋಕ್ಷ ಅನ್ನುವಂಥದ್ದನ್ನ ನೀವು ಹೇಳಿದ್ದು ಕರೆಕ್ಟ್. ಆದ್ರಿಂದ ಇಲ್ಲಿ ಅವನು ಮೋಕ್ಷದ ಬಗ್ಗೆ ನಾವು ಮಾತಾಡ್ತಾ ಇರುವಂತಹದ್ದು ಏನು ಅಂದ್ರೆ, ಬರೀ ಅಂದ್ರೆ ಈಗ ಹೇಳ್ತಾನಲ್ಲ, ಏನು ನಿಷ್ಕಾಮ ಕರ್ಮವನ್ನ ಮಾಡಿ ನಾವು ಅದರಿಂದ ಬಿಡುಗಡೆಯನ್ನ ಸಾಧಿಸ್ತೇವೆ ಅನ್ನೋದು ಸಹಿತ ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ಎಲ್ಲವನ್ನ ಬಿಟ್ಬಿಟ್ಟು ನಾವು ಅದರಿಂದನೂ ಪರಿಪೂರ್ಣತೆಯನ್ನ ಸಾಧಿಸಲಿಕ್ಕೆ ಆಗತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಅದು ವೈರಾಗ್ಯವನ್ನ ಮಾಡಷ್ಟೇ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಹೇಗಿರ್ಬೇಕು ಹಾಗಿದ್ರೆ ನಾವು ಅಂದ್ರೆ, ಈ ಕೆಲವರು ಹೇಳ್ತಾರೆ ಸನ್ಯಾಸ ಸ್ವೀಕಾರ ಮಾಡಿ ಕಾಡಿಗೆ ಹೋಗ್ಬಿಟ್ರೆ ನಾನು ಆಯ್ತು ಭಗವಂತನ ಸಾಕ್ಷಾತ್ಕಾರ ಆದ ಹಾಗಿಲ್ಲ. ಹಲವಾರು ಸೋಗಲಾಡಿ ಸನ್ಯಾಸಿಗಳು ಇದ್ದಾರೆ. ಅವರು ನಿಜವಾಗಿ ಸನ್ಯಾಸಿಗಳಾಗಿದ್ದಾರ? ನಿಜವಾದ ಸನ್ಯಾಸ ಅಂದರೆ ಏನು ಅನ್ನೋದನ್ನ ನಾವು ಮುಂದೆ ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೇವೆ. ಸೊ ಆದ್ರಿಂದ ಇಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ, ಕಾರ್ಯ ಮಾಡೋದರಿಂದಲೇ ಪ್ರತಿಕ್ರಿಯೆಯನ್ನು ಬಿಡುಗಡೆಯನ್ನ ನಮಗೆ ದೊರೆಯೋದಿಲ್ಲ. ಅಥವಾ ಸನ್ಯಾಸ ಅಂದ್ರೆ ವೈರಾಗ್ಯ, ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗೋದ್ರಿಂದಲೂ ಸಹಿತ ನಮಗೆ ಪರಿಪೂರ್ಣತೆ ಸಿಗುವುದಿಲ್ಲ. ಹಾಗಿದ್ರೆ ಹೇಗೆ ಸಿಗತ್ತೆ ಪರಿಪೂರ್ಣತೆ ಅನ್ನೋದನ್ನ ನಾವು ನೋಡಿದ್ರೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್
ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಚಂದ್ರ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದೇ ಇರಲು ಸಾಧ್ಯವಿಲ್ಲ. ಧನ್ಯವಾದಗಳು ಪ್ರಭುಜಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಒಂದ್ಸಲ ಪ್ರಕೃತಿಯಿಂದ ಬಂದ ಗುಣಗಳಿಗೆ, ಈ ಪ್ರಕೃತಿಯಿಂದ ಬಂದ ಗುಣಗಳು ಯಾವುವು? ಎನಿ ಗೆಸ್? ಯಾರಾದ್ರೂ ಗೆಸ್ ಮಾಡ್ತೀರಾ? ಈ ಪ್ರಕೃತಿಯಿಂದ ಬಂದ ಗುಣಗಳು ಯಾವುವು? ಯಾರು? ಸುಮಿತ್ರಾ ಮತ್ತೆ ಯಾರು? ಈಗ ಪ್ರಕೃತಿಯಿಂದ ಬಂದ ಗುಣಗಳು ಯಾವುವು? ನನ್ನ ಪ್ರಕಾರ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ಅಂತಿರಲ್ಲ ಅದಲ್ವಾ? ಓಕೆ, ಮತ್ತೆ ಯಾರು ಹೇಳ್ತೀರಾ? ಧನ್ಯವಾದಗಳು ಮಾತಾಜಿ. ಹ್ಯಾಂಡ್ ರೈಸ್ ಮಾಡೋರಿಗೆ ಎಲ್ರಿಗೂ. ವೇದಾವತಿ. ಸತ್ವಗುಣ, ರಜೋಗುಣ, ತಮೋಗುಣ. ತಮೋಗುಣಗಳು. ಹಾ, ಹರೇ ಕೃಷ್ಣ. ಧನ್ಯವಾದಗಳು. ಈ ಸತ್ವಗುಣ, ರಜೋಗುಣ, ತಮೋಗುಣ ಈ ಪ್ರಕೃತಿಯ, ಐಹಿಕ ಪ್ರಕೃತಿಯ 3 ಗುಣಗಳು. ಈಗ ಕೆಲವೊಂದ್ಸಲ ಅನ್ಸ್ಬಹುದು ನೀವು, ನಾವು ಹೇಗೆ ಏನ್ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು. ನಾವು ಮಾಡುವ ಕರ್ಮಗಳು ಯಾವುದಾದ್ರೂ ಒಂದು ಗುಣದಿಂದ ಬಂದಿರತ್ತೆ. ಅದನ್ನು ನಾವು 13ನೇ ಅಧ್ಯಾಯದಲ್ಲಿ ಒಂದು ಡೆಡಿಕೇಟೆಡ್ ಆದ ಇಡೀ ಅಧ್ಯಾಯ ಇದೆ ಈ ಗುಣಗಳಿಗೆ, ಐಹಿಕ ಪ್ರಕೃತಿಯ 3 ಗುಣಗಳು ಅಂತ ಅನ್ನುವಂತಹದ್ದು. ಸೊ ಆದ್ರಿಂದ ಇಲ್ಲಿ ಅವನು ಹೇಳ್ತಾ ಇರುವಂತಹದ್ದು ಏನಂದ್ರೆ, ಈ ಒಂದು ಗುಣಗಳಲ್ಲಿ ನಾವು ಐಹಿಕ ಪ್ರಕೃತಿಗೆ ಬಂದ ಮೇಲೆ ನಾವು ಯಾವುದಾದ್ರೂ ಒಂದು ಗುಣಕ್ಕೆ ನಾವು ಅಂಟ್ಕೊಂಡಿರ್ಲೇಬೇಕಾಗತ್ತೆ. ನಾವು ಈ ಗುಣಕ್ಕೆ ಅಂಟ್ಕೊಂಡಿರುವಾಗ ನಾವು ಯಾವುದಾದ್ರೂ ಒಂದು ಕರ್ತವ್ಯವನ್ನ ಮಾಡ್ಲೇಬೇಕಾಗತ್ತೆ. ಶರೀರದಲ್ಲಿದ್ದಾಗ ಅದು ಯಾವುದೇ ಒಂದು ಕರ್ಮವನ್ನ ಮಾಡದಿರ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಒಂದೇ ಒಂದು ಕ್ಷಣ ಸಹಿತ ನಾವು ಏನು ಕೆಲಸ ಮಾಡದೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಿದ್ರೆ ಮಾಡೋದು ಒಂದು ಕೆಲಸವೇ, ಭಗವಂತನ ಧ್ಯಾನ ಮಾಡೋದು ಒಂದು ಕೆಲಸವೇ, ಅಥವಾ ನಾವು ಏನೇ ಮಾಡ್ತಾ ಇದ್ರು ಪ್ರತಿಯೊಂದು ಕ್ಷಣಕ್ಕೂ ನಾವು ಏನಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ ಇರ್ತಾವೆ. ಮನಸ್ಸು ಸಹಿತ ಅಷ್ಟೇ ಆಕ್ಯುಪೈ ಆಗಿರತ್ತೆ. ಸೊ ಆದ್ರಿಂದ ಇದು ಜೀವಿಯ ಲಕ್ಷಣ. ಅವನು ಯಾವುದಾದ್ರೂ ಒಂದು ಗುಣಕ್ಕೆ ಬದ್ಧನಾಗಿರುವಂತಹದ್ದು. ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು, ಭರತ ಮಹಾರಾಜ, ಭರತ ಚಕ್ರವರ್ತಿ, ನೀವೆಲ್ಲ ಹೆಸರು ಕೇಳಿರ್ಬಹುದು ಅಲ್ವಾ? ಸೊ ಈ ಭರತ ಚಕ್ರವರ್ತಿ ಅವನು ಭಕ್ತಿಯ ಕೊನೆಯ ಹಂತ, ಭಾವಭಕ್ತಿಯಿಂದ ಪ್ರೇಮ ಭಕ್ತಿಯೇ ಭಗವಂತನಲ್ಲಿ ನಾವು ಫೈನಲಿ ಅನುರಕ್ತರಾಗುವಂತ ನಿಜವಾದ ಭಕ್ತಿಯ ಕೊನೆಯ ಹಂತ. ಈ ಭಾವಭಕ್ತಿಯ ತನಕ ಅವನು ಇದ್ದವನು. ದಯವಿಟ್ಟು ಮ್ಯೂಟ್ ಅಲ್ಲಿರಿ, ನೀವು ಕ್ರಾಸ್ ಟಾಕ್ ಮಾಡೋದಿರಿ, ಇಲ್ಲ ಅಂದ್ರೆ ಅನ್ಮ್ಯೂಟ್, ಅಂದ್ರೆ ಏನು ಇಲ್ಲ, ನನ್ನ ಜೊತೆ ಇರ್ತೀರಾ, ನನ್ನ ಜೊತೆ ನಾನೇನಾದ್ರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀರಾ, ಅನ್ಮ್ಯೂಟ್ ಮಾಡಬಹುದಾದ್ರೆ ದಯವಿಟ್ಟು ಮ್ಯೂಟ್ ಅಲ್ಲಿರಿ. ಓಕೆ. ಸೊ ಅವನು ಅಂತಹ ಒಂದು ಸ್ಟೇಜ್ ಅಲ್ಲಿ ಇರುವವನು. ರಾಜ್ಯಭಾರವನ್ನು ಚೆನ್ನಾಗಿಯೇ ಮಾಡ್ತಾ ಇದ್ದ, ಪ್ರಜೆಗಳು ಸುಖವಾಗಿ ಇದ್ರು, ಎಲ್ಲವೂ ಕರೆಕ್ಟ್ ಆಗಿಯೇ ಮಾಡ್ತಾ ಇದ್ದ, ಭಕ್ತಿಯೂ ಇತ್ತು. ಅಂದ್ರೆ ಭಕ್ತಿಯ ಕೊನೆಯ ಹಂತದ ಮೊದಲು ಭಾವಭಕ್ತಿಯಿಂದ ಅವನು ಪ್ರೇಮ ಭಕ್ತಿಗೆ ಹೋಗ್ಬೇಕು. ಅವನೇನ್ ಮಾಡ್ತಾನೆ, ಆಯ್ತು, ಅವಾಗ ಅವನಿಗೆ ಒಂಥರ ಅನ್ಸತ್ತೆ, ಇಲ್ಲ ನಾನು ಪೂರ್ತಿಯಾಗಿ ಭಗವಂತನಲ್ಲಿಯೇ ಇದ್ ಮಾಡ್ಬೇಕು ಅಂತ. ಅವನೇನ್ ಮಾಡ್ತಾನೆ, ತಾನು ತನ್ನ ರಾಜ್ಯಭಾರಗಳನ್ನ ಬಿಟ್ಟು ಕಾಡಿಗೆ ಹೋಗ್ತಾನೆ. ಆದ್ರೆ ಕಾಡಿಗೆ ಹೋದ್ಮೇಲೆ ಏನಾಗತ್ತೆ, ಅವನೇನ್ ಮಾಡ್ಬೇಕಾಗಿತ್ತು, ಅಲ್ಲಿ ಯಜ್ಞಯಾಗಾದಿಗಳನ್ನ ಮಾಡ್ಕೊಂಡು ಭಗವಂತನಿಗಾಗಿಯೇ ಪೂರ್ತಿ ತನ್ನ ಕೆಲಸಗಳನ್ನ ಮಾಡ್ಕೊಂಡು ಭಗವತ್ ಸಾಕ್ಷಾತ್ಕಾರವನ್ನು ಅವನು ಪಡಿಬೇಕು. ಆದ್ರೆ ಏನಾಗತ್ತೆ, ಅವನು ಹಾಗೆ ಹೋಗಿ ಒಂದು ಹೀಗೆ ಆಶ್ರಮವನ್ನ ಮಾಡ್ಕೊಂಡು ಅಲ್ಲಿ ಇದ್ದಾಗ ಒಂದು ತಾಯಿ ಜಿಂಕೆ ಬಂದು ಮರಿಯನ್ನ ಹಾಕಿ ತನ್ನ ಪ್ರಾಣವನ್ನ ಬಿಟ್ಬಿಡತ್ತೆ. ಆಗ ಭರತ ಮಹಾರಾಜನಿಗೆ ಅನ್ಸತ್ತೆ, ಓ ಅಯ್ಯೋ ಪಾಪ, ಈ ಮರಿ ಅನಾಥ ಆಯ್ತಲ್ಲ, ಏನ್ ಮಾಡೋದು, ಆ ಮರಿಗೆ ನಾನೇ ರಕ್ಷಣೆಯನ್ನ ಕೊಡಬೇಕು ಅಂತ ಅವನ್ ಏನ್ ಮಾಡ್ತಾನೆ, ಆ ಮರಿಯ ಜೊತೆಗೆ ತನ್ನ ಸಂಬಂಧವನ್ನ ಬೆಳೆಸ್ಕೊಂಡು ಆ ಮರಿಯ ಲಾಲನೆ ಪಾಲನೆಯಲ್ಲಿ ಅವನು ತೊಡಗ್ತಾನೆ. ಆ ರೀತಿಯಾಗಿ ಅವನು ಲಾಲನೆ ಪಾಲನೆ ತೊಡಗೋದ್ರಿಂದ ಏನಾಗತ್ತೆ, ಅವನು ಮುಂದೆ ಜಿಂಕೆಯ ಮರಿಯಾಗಿ ಹುಟ್ಟುತ್ತಾನೆ. ಜಿಂಕೆಯಾಗಿ ಹುಟ್ಟಿ ಆಮೇಲೆ
ಭಗವಂತನ ಪ್ರೇರಣೆಯಿಂದ ಆ ಜಿಂಕೆ ಮರಿಯಾಗಿ ಹುಟ್ಟಿ ಅವನು ಶ್ರೀಮದ್ ಭಾಗವತವನ್ನ ಕೇಳಿ ಆಮೇಲೆ ಅವನಿಗೆ ಮತ್ತೆ ವಿಮೋಚನೆಯಾಗಿ ಅಲ್ಲಿಂದ ಅವನು ಏನ್ ಮಾಡ್ತಾನೆ, ಜಡಭರತನಾಗಿ ಹುಟ್ಟಿ ಆಮೇಲೆ. ಸೊ ನಮಗೆ ಮನುಷ್ಯ ಜನ್ಮ ತುಂಬಾ ಇಂಪಾರ್ಟೆಂಟ್. ನಾವು ಪ್ರಾಣಿ ಜನ್ಮದಲ್ಲಿ ಯಾವಾಗ್ಲೂ ಮುಕ್ತಿಯನ್ನ ಪಡಲಿಕ್ಕೆ ಸಾಧ್ಯವಿಲ್ಲ. ನಾವು ಮತ್ತೆ ಮನುಷ್ಯ ಜನ್ಮಕ್ಕೆ ಬಂದಾಗ ಮಾತ್ರ ನಾವು ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ. ಆದ್ರಿಂದ ಮನುಷ್ಯ ಜನ್ಮವೇ ಅತ್ಯಂತ, ಪ್ರಾಣಿಗೂ ಮನುಷ್ಯನಿಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಇದು ನಾವೇನ್ ಹೇಳ್ತೇವೆ ಗೊತ್ತಾ, ಆಹಾರ ನಿದ್ರಾ ಭಯ ಮೈಥುನಂಚ. ಆಹಾರ, ನಿದ್ರೆ, ಭಯ, ಮೈಥುನ ಅಂದ್ರೆ ಆಹಾರ ತಿನ್ನುವಂತಹದ್ದು, ನಿದ್ರೆ ಮಾಡುವಂತಹದ್ದು, ಅಥವಾ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತಹದ್ದು, ಅಥವಾ ಮಕ್ಕಳು ಮಾಡುವಂತಹದ್ದು, ಇವೆಲ್ಲವನ್ನ ಪ್ರಾಣಿಯೂ ಮಾಡತ್ತೆ, ನಾವು ಮಾಡ್ತೇವೆ. ಆದರೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಅತ್ಯಂತ ಶ್ರೇಷ್ಠವಾದ ಜನ್ಮ. ಇಂತಹ ಜನ್ಮದಲ್ಲಿ ನಾವು ಖಂಡಿತವಾಗಿ ಮುಕ್ತಿಯನ್ನ ಪಡೆಯಬಹುದು. ಹೇಗೆ ಅನ್ನೋದನ್ನ ನಾವು ಮುಂದೆ ಅರ್ಥ ಮಾಡಿಕೊಳ್ಳೋಣ. ಆದ್ರೆ ಇಲ್ಲಿ ಏನಾಯ್ತು, ಇವನು ಎಲ್ಲವನ್ನ ತ್ಯಜಿಸಿ ಅರಣ್ಯಕ್ಕೆ ಬಂದ್ರೂ ಸಹಿತ ಅವನಿಗೆ ಮುಕ್ತಿ ಅನ್ನೋದು ಸಿಗಲಿಲ್ಲ. ಯಾಕೆಂದ್ರೆ ಇನ್ನೂ ಒಂದು ಜನ್ಮ ಅವನು ಮತ್ತೆ ಜಿಂಕೆಯ ಜನ್ಮವನ್ನ ಪಡೆದು ಮತ್ತೆ ಮನುಷ್ಯ ಜನ್ಮವನ್ನು ಪಡೆದು ಆಮೇಲೆ ಅವನು ಮುಕ್ತಿಯ ಕಡೆಗೆ ಹೋಗ್ಬೇಕಾಯ್ತು. ಸೊ ಆದ್ರಿಂದ ಭಗವಂತ ಹೇಳಿದಾಗೆ ಅಂದ್ರೆ ಎಲ್ಲವನ್ನ ಬಿಟ್ಟು ನಾವು ಭಗವತ್ ಸಾಕ್ಷಾತ್ಕಾರ ಆಗತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ, ಅಥವಾ ಕರ್ಮ ಮಾಡುವುದರಿಂದಷ್ಟೇ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುತ್ತೇವೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಆದ್ರಿಂದ ಇಲ್ಲಿ ಆತ್ಮ ಅನ್ನುವಂಥದ್ದು ಒಂದು ಕ್ಷಣವು ಏನನ್ನಾದ್ರೂ ಒಂದು ಮಾಡ್ತಾನೆ ಇರತ್ತೆ ಈ ಶರೀರದಲ್ಲಿ. ನಾವು ಯಾವಾಗ ಐಹಿಕ ಪ್ರಕೃತಿಗೆ ಸಂಪರ್ಕಕ್ಕೆ ಬಂದಿದ್ದೇವೋ ಆಗ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಅಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಹರೇ ಕೃಷ್ಣ. ರಂಜಿತ್ ವಿಠಲ್. ಹರೇ ಕೃಷ್ಣ. ಹರೇ ಕೃಷ್ಣ ಪೂಜೆ. ಕರ್ಮೇಂದ್ರಿಯನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯೋಚಾರಿ ಎಂದು ಕರೆಯುವರು. ಮಿಥ್ಯಾಚಾರಿ, ಮಿಥ್ಯಾಚಾರಿ, ಸುಳ್ಳು ಆಚರಣೆ ಮಾಡುವವನು ಅಂತ. ಸೋಗಲಾಡಿಗಳು ಅಂತ ನಾವು ಕರಿತೇವೆ ಅಲ್ವಾ. ಅವರು ಕೆಲವರು, ನೀವು ಈ ತರ ಸ್ವಾಮಿಗಳನ್ನ ನೋಡಿದ್ದೀರಾ ಪ್ರಭುಜಿ ಎಲ್ಲಾದ್ರೂ? ನೋಡಿದ್ದೀರಿ ಅಲ್ವಾ? ಓಕೆ. ಕೆಲವರು ಇರ್ತಾರೆ, ತುಂಬಾ ಜನ ಇರ್ತಾರೆ, ತಾನು ಸನ್ಯಾಸಿ ಅಂತ ಕರೆಸ್ಕೊಳ್ತಾರೆ, ಆದ್ರೆ ಅವರಿಗೆ ಐಹಿಕ ತೃಪ್ತಿಯ ಬಯಕೆ, ಇಂದ್ರಿಯ ತೃಪ್ತಿಯ ಬಯಕೆ ಹೋಗೋದಿಲ್ಲ. ಇನ್ನು ಬೇಕಾಗತ್ತೆ ಅವರಿಗೆ. ಈಗ ಅವ್ರ ಕೈಯಲ್ಲಿ ಹೀಗೆ ವ್ಯಸನ ಮಾಡುವಂತಹದ್ದು, ಚಟ ಅಂತ ನಾವೇನ್ ಹೇಳ್ತೇವೆ, ಆ ರೀತಿಯಾಗಿ ಚಟ ಮಾಡುವಂತಹದ್ದು ಸಹಿತ ಒಂದು ಇಂದ್ರಿಯ ತೃಪ್ತಿಯ ಕಾಮವೇ ಅದು. ಸೊ ಅವರು ಅಂತಹವರನ್ನ ಮಿಥ್ಯಾಚಾರಿ ಅಂತ ಕರೀತಾರೆ ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಅವರು ಯಾಕೆ ಅಂದ್ರೆ ತೋರಿಸಲಿಕ್ಕೆ ಮಾತ್ರ ಸನ್ಯಾಸಿ, ಆದ್ರೆ ನಿಜವಾದ ಇಂದ್ರಿಯ ನಿಗ್ರಹಣೆ ಅವ್ರ ಹತ್ರ ಆಗಿರೋದಿಲ್ಲ ಅದರಲ್ಲಿ. ಅದರಿಂದ ಅವರು ಇಂದ್ರಿಯ ವಿಷಯಗಳಲ್ಲಿ ಮನಸ್ಸನ್ನ ಇಟ್ಕೊಂಡಿರ್ತಾರೆ. ಅಂತಹವರನ್ನು ನಾವು ಮಿಥ್ಯಾಚಾರಿಗಳು ಅಂತ ಕರಿತೇವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಸರಿ, ಎಲ್ಲ ಸರಿ. ಹಾಗಿದ್ರೆ ಹೇಗೆ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನ ಈ ಶ್ಲೋಕದಲ್ಲಿ ಅವನು ಭಗವಂತ ಹೇಳ್ತಾನೆ. ಏನು? ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಯ ಕರ್ಮಣಃ ಶರೀರ ಯತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ಹರೇ ಕೃಷ್ಣ. ಪುಷ್ಪ ಚಿದಂಬರಮ್ಮ, ಪುಷ್ಪ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಇಲ್ವಾ? ಹರೇ ಕೃಷ್ಣ ಗುರುಜಿ. ಹರೇ ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ ಗುರುಜಿ. ನೋಡಿ ಎಷ್ಟು ಅಂದ್ರೆ ನಾವು ಎಷ್ಟು ಒಂದು ಕ್ಲಾರಿಟಿ ಬರುತ್ತೆ ನಮ್ಮ ಜೀವನಕ್ಕೆ, ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದು. ಅದರಿಂದ ಇಲ್ಲಿ ಅರ್ಜುನಿಗೆ ಅವನು ಹೇಳ್ತಾ ಇದ್ದಾನೆ, ನೀನು ನಿನ್ನ ನಿಯಮಿತ ಕರ್ಮವನ್ನ ಮಾಡು. ನಿಯತ ಕರ್ಮ ನಿಯತಂ ಕುರು ಕರ್ಮಸ್ಯ. ನಿನ್ನ ನಿಯತ ಕರ್ಮವನ್ನ ಮಾಡು. ಯಾಕೆ? ನಿಯತ ಕರ್ಮ ಅವನಿಗೆ ನಿಗದಿಸಿರುವುದು. ಶಾಸ್ತ್ರದ ಪ್ರಕಾರ ಯಾವ ಕರ್ಮವನ್ನು ಅವನು ಕ್ಷತ್ರಿಯನಾಗಿ ಮಾಡಬೇಕು ಆ ಕರ್ಮವನ್ನು ಅವನು ಮಾಡು. ಏಕೆಂದ್ರೆ ಹಾಗೆ ಮಾಡುವುದು ಕರ್ಮ ಮಾಡೋದಕ್ಕಿಂತ ಅಂತ ಹೇಳ್ತಾನೆ. ಇಲ್ಲಿ ಕರ್ಮ ಅಂದ್ರೆ ಏನು? ಹಾಗಿದ್ರೆ ನಿಯತ ಕರ್ಮಕ್ಕೂ ಏನು ವ್ಯತ್ಯಾಸ? ಯಾರು ಹೇಳ್ತೀರಾ? ಎನಿಬಡಿ? ಎನಿ ಗೆಸ್? ನಾನು ಹ್ಯಾಂಡ್ ರೇಸ್ ಮಾಡಿದವರಿಗೆ ನಿಯತ ಕರ್ಮಕ್ಕೂ ಇಲ್ಲಿ ಒಂದು ಕರ್ಮ ಇದೆ, ಒಂದು ನಿಯತ ಕರ್ಮ ಅನ್ನೋದನ್ನ ಹೇಳ್ತಾನೆ.
ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡೋದು. ಎಲ್ರಿಗೂ ಅನ್ಮ್ಯೂಟ್ ರಿಕ್ವೆಸ್ಟ್ ಕಳಿಸಿದ್ದೇನೆ ಹ್ಯಾಂಡ್ ರೈಸ್ ಮಾಡಿದವರಿಗೆ. ಕರ್ಮ ಅಂದ್ರೆ ದಿನನಿತ್ಯ ಮಾಡುವಂತ ಕೆಲಸಗಳು. ನಿಯಮಿತ ಕರ್ಮ ಅಂದ್ರೆ ಕೆಲವೊಂದನ್ನ ಮಾತ್ರ ಮಾಡುವಂತದ್ದು. ನಿಯತ ಕರ್ಮ, ನಿಯಮಿತ ಕರ್ಮ ನಾವು ಶಾಸ್ತ್ರದ ಪ್ರಕಾರ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದೆಯೋ ಅದನ್ನ ಮಾಡುವಂತಹದ್ದು. ಅಂದ್ರೆ ನಾವು ಮಾಡ್ಲೇಬೇಕು, ಅದು ಮಾಡ್ಲೇಬೇಕಾದಂತಹ ಕರ್ಮಗಳು ನಾವು ಮಾಡ್ಲೇಬೇಕು. ಅಂದ್ರೆ ಉದಾಹರಣೆಗೆ ನಾವು ಪ್ರತಿನಿತ್ಯ ಬೆಳಗ್ಗೆ ಬೇಗ ಏಳಬೇಕು, ಎದ್ಬಿಟ್ಟು ಸ್ವಲ್ಪ ಭಗವಂತನ ಸೇವೆಯನ್ನ ಮಾಡಬೇಕು. ಆಮೇಲೆ ನಮ್ಮ ಕರ್ತವ್ಯಗಳಿದೆ. ಈಗ ನಾವು ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನಾವು ಹಲವಾರು ಸಂಬಂಧದಲ್ಲಿ ಹುಟ್ಟಿರ್ತೇವೆ. ಒಬ್ರು ತಾಯಿಯಾಗಿಯೋ, ಒಬ್ರು ಹೆಂಡತಿಯಾಗಿಯೋ, ಒಬ್ರು ಮಗನೋ ಮಗಳೋ ಆಗಿಯೋ, ಅಥವಾ ಒಬ್ರು ವೃತ್ತಿಪರರಾಗಿಯೋ, ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ಅವರವರ ಕರ್ತವ್ಯ ಇದೆ. ಅದೆಲ್ಲ ನಿಯತ ಕಾರ್ಯ, ಅವ್ರು ಮಾಡ್ಲೇಬೇಕಾದಂತಹ ಕರ್ತವ್ಯಗಳು ಅವ್ರು ಮಾಡ್ಲೇಬೇಕು. ಯಾವುದೋ ಹೇಗೆ ಮಾಡುವುದು ಆ ನಿಯತ ಕರ್ಮಗಳನ್ನ ಅಂತ ನಾವು ಮುಂದೆ ನೋಡೋಣ. ಇದ್ರೆ ಕರ್ಮಕ್ಕೂ ನಿಯತ ಕರ್ಮಕ್ಕೂ ಉದಾಹರಣೆಗೆ ನಾವು ಈಗ ಕರ್ತವ್ಯ ಅಂತ ಮಾಡುವಂತಹದ್ದಕ್ಕೆ ನಾವು ಯಾವತ್ತಾದ್ರೂ ಪ್ರತಿಫಲವನ್ನು ಅಪೇಕ್ಷಿಸ್ತೇವಾ? ಈ ಕರ್ತವ್ಯಕ್ಕೂ ನಾವು ಮಾಡುವಂತಹ ಕರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ಕರ್ತವ್ಯದಲ್ಲಿ ನಾವು ಪ್ರತಿಫಲವನ್ನ ಅಪೇಕ್ಷಿಸ್ತೇವಾ? ಹರೇ ಕೃಷ್ಣ. ಈಗ ನಾವು ಕರ್ತವ್ಯ ಅಂತ ಮಾಡುವಾಗ ಆ ಕರ್ತವ್ಯಕ್ಕೆ ನಾವು ಪ್ರತಿಫಲವನ್ನ ಅಪೇಕ್ಷಿಸ್ತೇವಾ? ಇಲ್ಲ ಗುರುಜಿ, ಕರ್ತವ್ಯಕ್ಕೆ ಅಪೇಕ್ಷಿಸಲ್ಲ, ಪ್ರತಿಫಲವನ್ನು ಇಲ್ಲ ನಾವು ಇಲ್ಲ ಅಲ್ವಾ? ಅಪೇಕ್ಷಿಸುದಿಲ್ಲ. ಆದರೆ ಕರ್ಮದಲ್ಲಿ, ಕರ್ಮ ಅಂದ್ರೆ ಏನು? ಹೌದು. ಸಕಾಮ ಕರ್ಮ, ಫಲಾಪೇಕ್ಷಿತ ಕರ್ಮ. ಅದರಲ್ಲಿ ನಮಗೆ ಪ್ರತಿಫಲ ಬೇಕೇ ಬೇಕಾಗುತ್ತಲ್ವಾ? ಹೌದು. ನಾವು ಅಪೇಕ್ಷೆ ಮಾಡ್ತೇವೆ, ಪ್ರತಿಫಲವನ್ನು ಅಪೇಕ್ಷಿಸ್ತೇವೆ. ಅಂದ್ರೆ ಅದು ನಮ್ಮ ಇಂದ್ರಿಯ ತೃಪ್ತಿ ಅಂದ್ಮೇಲೆ ಆ ಇಂದ್ರಿಯ ಅನ್ನುವುದು ಸರಿಯಾದ ರೀತಿಯಲ್ಲಿ ತೃಪ್ತಿ ಆಗಿದೆಯಲ್ವಾ ಅಂತ ಒಂದು ಪ್ರತಿಫಲ ಅಪೇಕ್ಷೆ ಇದ್ದೇ ಇರುತ್ತೆ. ಹೌದು. ಆದ್ರಿಂದ ಅವನ್ ಏನ್ ಹೇಳ್ತಾ ಇದ್ದಾನೆ? ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮ ಏನಿದೆಯಲ್ಲ ಅದು ಶ್ರೇಷ್ಠ, ಅದನ್ನ ನೀನು ಮಾಡು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. ಕರ್ಮವನ್ನ ನೀನು, ಅದು ಕರ್ಮ ಮಾಡುವುದಕ್ಕಿಂತ ಉತ್ತಮ. ಅಂದ್ರೆ ಫಲಾಪೇಕ್ಷಿತ ಕರ್ಮಕ್ಕಿಂತ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಗಳು ಉತ್ತಮ. ಅದರಿಂದ ಇಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ, ಯಾವ್ದಾದ್ರು ಒಂದು ಕರ್ಮ ಮಾಡ್ಲೇಬೇಕು ನಾವು, ಇಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮವೋ ಅಥವಾ ಪ್ರತಿಫಲಾಪೇಕ್ಷೆಯಿಂದ ಮಾಡುವಂತಹ ಕರ್ಮನೋ, ಯಾವ್ದಾದ್ರೂ ಒಂದು ಕರ್ಮ ಮಾಡ್ಲೇಬೇಕು. ಅದರಿಂದ ಈ ದೇಹವನ್ನ ಉಳಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿಲ್ಲ ನಾವು ಕರ್ಮ ಮಾಡಿಲ್ಲ ಅಂದ್ರೆ. ಈ ದೇಹವನ್ನ ತ್ಯಜಿಸಬೇಕಾಗತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಧನ್ಯವಾದಗಳು ಮಂಗಲಾ ಮಾತಾಜಿ, ಚಾಟಲ್ಲಿ ಹಾಕಿದಾರ ಇಲ್ಲ ಅಂತ, ಧನ್ಯವಾದಗಳು. ಸೊ ಈಗ ಛಾಂದೋಗ್ಯ ಉಪನಿಷತ್ ಏನ್ ಹೇಳುತ್ತೆ ನಮ್ಮ ಸತ್ವಶುದ್ಧಿಯ ಬಗ್ಗೆ. ನಾವು ತಿನ್ನುವಂತ ಆಹಾರವೂ ಸಹಿತ ಹೇಗೆ ನಮ್ಮ ಅಂದ್ರೆ ಆ ರೀತಿಯಾಗಿ ಒಂದು ಶುದ್ಧತೆಗೆ ಕಾರಣವಾಗತ್ತೆ ಅನ್ನುವಂತಹದ್ದು. ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಸ್ಮೃತಿ ಧ್ರುವ, ಸ್ಮೃತಿರ್ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ. ಹರೇ ಕೃಷ್ಣ. ರಾಮ ಬದ್ರಿ ಅವರೇ ಓದ್ತೀರಾ? ಆಹಾರದ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ. ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತದೆ. ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆ ಹೊಂದುತ್ತಾನೆ. ಸೊ ಶ್ರೀಮದ್ ಭಾಗವತಮಲ್ಲಿ ಒಂದು ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ, ಹರಿರ್ನಾಮೈಹಿ ಹರಿರ್ನಾಮೈಹಿ ಹರಿರ್ನಾಮಹಿ ಕೇವಲಂ. ನಾವು ನಮ್ಗೆ ಆಕ್ಚುಲಿ ಇದ್ರ ಬಗ್ಗೆ ಅಂತಹ ಒಂದು ಜ್ಞಾನವನ್ನು ನಾವು ಈಗ ಪಡಿತಾ ಇದ್ದೇವೆ. ಏನು? ನಮಗೆ ಐಹಿಕ ಪ್ರಪಂಚದಿಂದ ಮುಕ್ತಿ ಬೇಕು, ಈ ದುಃಖಾಲಯ ಅಶಾಶ್ವತ ಅಂತ ಐಹಿಕ ಪ್ರಪಂಚವನ್ನ ಹೋಲಿಸಲಾಗಿದೆ. ನಮಗೆ ಅದು 14-15ನೇ ಅಧ್ಯಾಯದಲ್ಲಿ ಅರ್ಥ ಆಗತ್ತೆ ಪೂರ್ತಿಯಾಗಿ. ಈ ಒಂದು ಐಹಿಕ ಪ್ರಪಂಚದ ದುಃಖಾಲಯ ಶಾಶ್ವತದಿಂದ ನಾವು ಪೂರ್ತಿಯಾಗಿ ಬಿಡುಗಡೆಯನ್ನ ಪಡೆಯಬೇಕು ಅಂದ್ರೆ ನಾವು ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಟುಕೊಳ್ಳಬೇಕು. ನಮ್ಮ ಮನಸ್ಸನ್ನ ನಾವು ಶುದ್ಧವಾಗಿ ಇಟ್ಕೊಳ್ಳೋದಂದ್ರೆ ಏನು? ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಇಲ್ಲ ಅಂದ್ರೆ ಈ ಮನಸ್ಸು ಅನ್ನುವಂತಹದ್ದು ಪ್ರತಿಯೊಂದು ಕಡೆ. ಒನ್ ಸೆಕೆಂಡ್. ಹರೇ ಕೃಷ್ಣ.
ಹರೇ ಕೃಷ್ಣ, ಕ್ಷಮೆ ಇರಲಿ. ಕೇಳಿಸ್ತಾ ಇದೆ ಅಲ್ವಾ? ಸೊ ಈಗ ಈ ಮನಸ್ಸನ್ನ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಅಂದ್ರೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಭಗವಂತ ಹೇಳ್ತಾನೆ, ನಾವು ಸೇವಿಸುವಂತ ಆಹಾರವೂ ಸಹಿತ ಅದಕ್ಕೆ ಪರಿಣಾಮ ಬೀರುತ್ತೆ. ಆಹಾರ ಶುದ್ಧತೆಯನ್ನು ನಾವು ಸೇರಿಸುವ ಆಹಾರ ಶುದ್ಧವಾಗಿದ್ರೆ ಇಲ್ಲಿ ಆಹಾರ ಶುದ್ಧವಾಗೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಹೋದ್ರೆ ನಾವು ಅದು ಪ್ರತಿಯೊಂದನ್ನು ನಾವು ಯಾವುದು ಭಗವಂತನ ಯಜ್ಞದ ಶೇಷ ಅಂತ ಕರಿತೇವೆ. ಯಜ್ಞದ ಶೇಷ ಅಂದ್ರೆ ಏನು? ಭಗವಂತನಿಗೆ ನಾವು ಅದನ್ನು ಅರ್ಪಿಸಿ ತಿಂದ್ರೆ ಅದು ನಮಗೆ ಪ್ರಸಾದವಾಗತ್ತೆ. ಅಂತಹ ಒಂದು ಆಹಾರ ಶುದ್ಧವಾಗಿರುತ್ತೆ. ಅಂತಹ ಆಹಾರವನ್ನು ನಾವು ಸೇವಿಸೋದ್ರಿಂದ ನಮ್ಮ ಮನಸ್ಸು ಪರಿಶುದ್ಧವಾಗತ್ತೆ. ಅಂತಹ ಪರಿಶುದ್ಧವಾದ ಮನಸ್ಸಿನಿಂದ ನಾವು ಖಂಡಿತವಾಗಿಯೂ ಐಹಿಕ ಪ್ರಪಂಚದಿಂದ ಈ ಬಂಧನದಿಂದ ಮುಕ್ತಿಯನ್ನ ನಾವು ಪಡೆಯಬಹುದು. ಅವನು ಇದರಿಂದ ಬಿಡುಗಡೆಯನ್ನ ಹೊಂದುತ್ತಾನೆ ಅನ್ನುವಂಥದ್ದು. ಈಗ ದೇವರ ನಿರಂತರ ಸ್ಮರಣೆಯನ್ನ ನಾವು ಮಾಡೋದರಿಂದ ಆ ರೀತಿ ಆಗತ್ತೆ ಅನ್ನುವಂಥದ್ದನ್ನ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಸೊ ಈಗ ಯಜ್ಞಾರ್ಥಾತ್ ಕರ್ಮಣೋನ್ಯಸ್ತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ. ಹರೇ ಕೃಷ್ಣ. ಯಾರು ಓದಿಲ್ಲ? ಅನಿತಾ ಮಾತಾಜಿ. ಹರೇ ಕೃಷ್ಣ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಸದಾ ಮುಕ್ತನಾಗಿರುತ್ತೀಯ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ನೀನು ಭಗವಂತನ ತೃಪ್ತಿಗಾಗಿ ನಿನ್ನ ಕರ್ತವ್ಯಗಳನ್ನ ಮಾಡು, ನೀನು ನಿನಗೋಸ್ಕರ ಏನನ್ನೂ ಮಾಡಬೇಡ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. 1 ಸೆಕೆಂಡ್. ಅದರಿಂದ ನಾವು ಇಲ್ಲಿ ಏನ್ ಅರ್ಥ ಮಾಡಿಕೊಳ್ಳೋದು ಅಂದ್ರೆ, ಮನುಷ್ಯ ಅನ್ನುವಂಥವನು ಯಾವಾಗಲೂ ಒಂದಲ್ಲ ಒಂದು ಕರ್ಮದಲ್ಲಿ ಅವನು ಇರಬೇಕಾಗತ್ತೆ. 1 ಸೆಕೆಂಡ್. ಈ ಒಂದು ಉದ್ದೇಶಕ್ಕಾಗಿಯೇ ಭಗವಂತ ವರ್ಣಾಶ್ರಮ ವ್ಯವಸ್ಥೆಯನ್ನ ನಮಗೆ ಕೊಟ್ಟಿದ್ದಾನೆ. ವರ್ಣಾಶ್ರಮ ವ್ಯವಸ್ಥೆ ಅಂದ್ರೆ ಏನು? ವರ್ಣಾಶ್ರಮದಲ್ಲಿ 4 ರೀತಿಯಾದಂತಹ ಜನರಿದ್ದಾರೆ. ಒಂದು ಬ್ರಾಹ್ಮಣ, ಇನ್ನೊಂದು ಕ್ಷತ್ರಿಯ, ಇನ್ನೊಂದು ವೈಶ್ಯ, ಇನ್ನೊಂದು ಶೂದ್ರ ಅನ್ನುವಂತಹದ್ದು. ಆದ್ರೆ ಇಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಜ್ಞ ಮಾಡುವುದು ಅಂದ್ರೆ, ಯಜ್ಞ ಅಂದ್ರೆ ಏನು ಇಲ್ಲಿ ಅಂದ್ರೆ, ಕಲಿಯುಗಕ್ಕೆ ನಮ್ಗೆ ಹೇಳಿರುವಂತಹ ಯಜ್ಞ ಭಗವಂತನ ನಾಮಸ್ಮರಣೆ ಒಂದೇ. ಆ ರೀತಿಯಾಗಿ ನಾವು ಮಾಡೋದ್ರಿಂದ ಭಗವಂತನನ್ನು ನಾವು ಪಡೆಯಬಹುದು ಅನ್ನುವಂಥದ್ದು. ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ಪ್ರತಿಯೊಬ್ಬರಿಗೂ ಕರ್ತವ್ಯ ಮಾಡ್ಲಿಕ್ಕೆ ಅಂತ ಈ ವರ್ಣಾಶ್ರಮ ವ್ಯವಸ್ಥೆಯನ್ನ ಇಟ್ಟಿದ್ದಾನೆ. ಅವರು ತಮ್ಮ ನಿಗದಿತ ಕರ್ತವ್ಯವನ್ನ ಮಾಡ್ಬೇಕು. ಬ್ರಾಹ್ಮಣರಾದವರು ಏನ್ ಮಾಡ್ಬೇಕು? ಜ್ಞಾನಾರ್ಜನೆಯನ್ನ ಮಾಡ್ಬೇಕು, ಮತ್ತೆ ಸರಿಯಾದ ಸಮಯದಲ್ಲಿ ಸಲಹೆ ಸೂಚನೆಗಳನ್ನ ಕೊಡಬೇಕಾಗತ್ತೆ. ಕ್ಷತ್ರಿಯರಾದವರು ರಕ್ಷಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ವೈಶ್ಯರಾದವರು ವ್ಯಾಪಾರ, ವಹಿವಾಟು, ಗೋರಕ್ಷೆ, ಅದ್ರ ಬಗ್ಗೆ ಅವ್ರು ಹೇಗೆ ಏನು ಮಾಡ್ಬೇಕು ಅನ್ನುವಂಥದ್ದನ್ನು ಸಹಿತ ಅವನು 16ನೇ ಅಧ್ಯಾಯದಲ್ಲಿ ನಮಗೆ ಅದ್ರ ಬಗ್ಗೆಯೂ ಹೇಳಿದ್ದಾನೆ. ಅವನು ಯಾವ್ಯಾವ ವರ್ಣದವರು ಯಾವ ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದು. ಆಮೇಲೆ ಶೂದ್ರರಾದವರು ಶ್ರಮಜೀವಿಗಳು, ಶ್ರಮಕ್ಕಾಗಿ ಕೆಲಸ ಮಾಡುವಂಥವರು. ಅಂತ ಎಲ್ಲಿ ಶ್ರಮದ ಅವಶ್ಯಕತೆ ಇದ್ದೋ ಅವರು ಸಹಿತ ಹಾಗೆ ಪ್ರತಿಯೊಬ್ಬರು ತಮ್ಮ ನಿಗದಿತ ಕರ್ತವ್ಯವನ್ನ ಮಾಡ್ಬೇಕು. ಯಾವ್ದು ಕರ್ತವ್ಯ ಇವನ್ನು ಮಾಡದೆ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅವನು ಹೇಳ್ತಾ ಇದ್ದಾನೆ, ನೀನ್ ಕೆಲಸ ಮಾಡು, ಆದ್ರೆ ನೀನು ಅದನ್ನ ವಿಷ್ಣುವಿಗಾಗಿ ಮಾಡಿದ ತ್ಯಾಗ ಅಂತ ತಿಳಿದು ಕೆಲಸ ಮಾಡು. ಅಂದ್ರೆ ನೀನು ಕೆಲಸಕ್ಕೆ ಪ್ರತಿಫಲ ಅಪೇಕ್ಷಿಸದೆ ನೀನು ಆ ಕೆಲಸ ಮಾಡು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅದನ್ನೇ ಈ ವಿಷ್ಣು ಪುರಾಣದಲ್ಲಿ ಹೇಳಿರುವಂತಹದ್ದು. ವರ್ಣಾಶ್ರಮಾಚರತ ಪುರುಷೇಣ ಪುರಃ ಪುಮಾನ್ ವಿಷ್ಣುರಾರಾಧ್ಯತೆ ಅಂದ್ರೆ ವರ್ಣಾಶ್ರಮದ ವ್ಯವಸ್ಥೆ ಸಹಿತ ಇದಕ್ಕಾಗಿಯೇ ಮಾಡಿರುವಂತಹದ್ದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಎಲ್ಲವನ್ನು ನಾವು ಕೃಷ್ಣನ ಸಂತೃಪ್ತಿಗಾಗಿ ಮಾಡಬೇಕು. ಈಗ ನಾವು ಒಳ್ಳೆ ಕೆಲಸ ಮಾಡಿದರೆ ನಮಗೆ ಪುಣ್ಯ ಸಿಗತ್ತೆ, ಕೆಟ್ಟ ಕೆಲಸಗಳನ್ನ ಮಾಡಿದರೆ ಪಾಪ ಅಲ್ವಾ? ಪಾಪ ಪುಣ್ಯದ ಇದ್ದೇ ಇದೆ. ಅದು ಕರ್ಮ
ಫಲದ ಲೆಕ್ಕಾಚಾರಗಳು. ಆದರೆ ಈ ಕರ್ಮದ ಬಗ್ಗೆ ನಾವು ಅಂದ್ರೆ ಐಹಿಕ ತೃಪ್ತಿಯ ಕರ್ಮ ಮಾಡಿದರೆ, ಆದ್ರೆ ಅದು ಕರ್ಮ ಇಲ್ಲ ಅಂದ್ರೆ ನಾವು ಯಾವಾಗ ಭಗವಂತನಿಗೋಸ್ಕರ ಎಲ್ಲವನ್ನ ಮಾಡ್ತೇವೆ, ಅವನಿಗೆ ಮಾಡಿದ ತ್ಯಾಗ ಅಂತ ತಿಳಿದು ನಾವು ಪ್ರತಿಫಲವನ್ನು ಅಪೇಕ್ಷಿಸಿದ ಕೆಲಸವನ್ನ ಮಾಡ್ತೇವೆ, ಆವಾಗ ನಮ್ಗೆ ಯಾವುದೇ ಒಂದು ಪಾಪ ಪುಣ್ಯಗಳ ಲೆಕ್ಕಾಚಾರಕ್ಕೆ ನಾವು ಹೋಗುವುದಿಲ್ಲ. ಅದರಿಂದ ನಮಗೆ ಕಲಿಯುಗದಲ್ಲಿ ಒಂದೇ ಒಂದು ಏನಂದ್ರೆ ಹರಿರ್ನಾಮ, ಹರಿರ್ನಾಮೈ 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 ಕಲ. ಯಜ್ಞವನ್ನ ಮಾಡುವುದು ಅಂದ್ರೆ ಏನು? ಇಲ್ಲಿ ಯಜ್ಞ ಸಂಕೀರ್ತನೆ ಪ್ರಾಯ ರಿಜಂತಿ ಸುಮೇಶ, ಯಜ್ಞ ಸಂಕೀರ್ತನೆಯನ್ನ ಮಾಡಬೇಕು. ಯಜ್ಞ ಸಂಕೀರ್ತನೆ ಅಂದ್ರೆ ಕಲಿಯುಗಕ್ಕೆ ಹೇಳಿರುವಂತಹದ್ದು ಒಂದೇ ಒಂದು ಹರಿನಾಮ ಸ್ಮರಣೆ. ಹರಿನಾಮ ಸ್ಮರಣೆ ಒಂದು ಮಾಡಿದರೆ ಅದು ನಾವು ಅಂದ್ರೆ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿದ ಹಾಗಾಗತ್ತೆ. ಸೊ ಇಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ನಾವು ಏನ್ ಹೇಳ್ತೀವಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಹರೇ ಕೃಷ್ಣ ಮಹಾಮಂತ್ರ ಅನ್ನುವಂತಹದ್ದು 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ನವದ್ವೀಪ ಧಾಮ, ಇದು ಪಶ್ಚಿಮ ಬಂಗಾಳದ ನವದ್ವೀಪ ಧಾಮದಲ್ಲಿ ಅವರು ಜನಿಸಿರ್ತಾರೆ. ಅವರು ಹುಟ್ಟಿದಾಗಲೇ ಭಗವಂತನ ಬಹಳ ಕುರುಗಳು ಅಂದ್ರೆ ಅವರ ಹೆಜ್ಜೆ ಗುರುತುಗಳಲ್ಲಿ ಅವರು ಮಾಡಿರುವಂತಹ ಕೆಲವೊಂದು ಇದು ಭಗವಂತನ ಕುರಿತಾಗಿ. ಅಂದ್ರೆ ಅವರನ್ನ ನಾವು ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ರಾಧಾರಾಣಿ
ಹರೇ ಕೃಷ್ಣ, ಕ್ಷಮೆ ಇರ್ಲಿ. ಅದು ಝೂಮ್ ಅಲ್ಲಿ ನಾನು ಕೇಶವ ಪೂಜೆಗೆ ಹೋಸ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದೆ. ನಂದು ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಬಂತು, ಅದಕ್ಕೆ ಬೇರೆ ಇಂಟರ್ನೆಟ್ಗೆ ಸ್ವಿಚ್ ಓವರ್ ಆಗಿ ಮತ್ತೆ ಕ್ಷಮೆ ಇರಲಿ. ಸ್ವಲ್ಪ ಒಂದು 5 minutes ಲೇಟ್ ಆಗತ್ತೆ ಕ್ಲಾಸು. ಓಕೆ, ಹರೇ ಕೃಷ್ಣ. ಓಕೆ, ನೀವೆಲ್ಲ ಅನ್ಮ್ಯೂಟ್ ಮಾಡಬಹುದು. ಫ್ರಸ್ಟ್ರೇಟ್ ಆಗಬೇಡಿ, ಕ್ಷಮೆ ಇರಲಿ. ಧನ್ಯವಾದಗಳು. ಅದೇ ಅವ್ರು ಈಗಷ್ಟೇ ನನಗೆ ಓಕೆ. ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ತಾ ಇದ್ದೆ. ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಈ ಜಗನ್ನಾಥಪುರಿಯ ರಥಯಾತ್ರೆಯ ಸಂಕೇತನೂ ಅದೇ. ರಾಧಾರಾಣಿ ಶ್ರೀಕೃಷ್ಣನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾಳಂತೆ. ನಮ್ಗೆ ಈ ಕುರುಕ್ಷೇತ್ರದಲ್ಲಿ ಈ ಮಧ್ಯದಲ್ಲಿ ನಾನು ನೀನು ಭೇಟಿ ಆಗಿದ್ದೇನೋ ಸರಿ, ಬಹಳ ಖುಷಿ ಕೊಟ್ಟಿದೆ. ಆದ್ರೆ ನಾವು ಮತ್ತೆ ಅಲ್ಲಿಗೆ ಹೋಗೋಣ, ಎಲ್ಲಿ ವೃಂದಾವನಕ್ಕೆ ಹೋಗೋಣ. ಆ ಒಂದು ಜಾಗದಲ್ಲಿ ಯಮುನಾ ತೀರದಲ್ಲಿ ಆ ಒಂದು ನಿನ್ನ ಕೊಳಲಿನ ಮಾಧುರ್ಯವನ್ನ ನಾನು ಮತ್ತೆ ಸವಿಬೇಕು ಅನ್ನುವಂತಹದ್ದು. ಸೊ ಅದರ ಒಂದು ಸಂಕೇತ. ಆ ಒಂದು ರಾಧೆ ಅಂಶದಲ್ಲಿ ಶ್ರೀಕೃಷ್ಣನ ರಹಸ್ಯ ಅವತಾರ ಚೈತನ್ಯ ಮಹಾಪ್ರಭುಗಳು. ಹೀಗೆ 500 ವರ್ಷಗಳ ಹಿಂದೆ ಅವರು ಹುಟ್ಟಿರುವಂತಹವ್ರು. ಅವರು ನಮಗೆ ಕೊಟ್ಟಿರುವಂತಹದ್ದೇ ಈ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದರಿಂದ ನಾವು ಪ್ರತಿನಿತ್ಯ ಇದನ್ನ ಜಪಿಸುವುದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಅನ್ನುವಂತಹದ್ದು ಇದರಲ್ಲಿ ಭಗವಂತನ ಇರುತ್ತೆ. ಅದರಿಂದ 108 ಬಾರಿ ನಾವು ಅದನ್ನ ಜಪಿಸಬೇಕು. ಅದಕ್ಕೂ ಮೊದಲು ನಾವು ಹೇಗೆ ಅದನ್ನ ಹೇಗೆ ಆ ರೀತಿಯಾಗಿ ನಮ್ಮ ಜಪ ಮಾಡ್ತೇವೆ ಅಂದ್ರೆ, ಮೊದಲು ಈ ಪಂಚತತ್ವ ಮಹಾಮಂತ್ರ ಹೇಳ್ತೇವೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ. ಅದಾದ್ಮೇಲೆ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ನಾವು ಅದನ್ನ 108 ಬಾರಿ ಹೇಳುವಂತಹದ್ದು. ಅದು ಒಬ್ಬರೇ ಮಾಡಿದರೆ ಜಪ ಆಗತ್ತೆ, ಹಲವಾರು ಭಕ್ತರು ಸೇರಿ ಹೇಳಿದ್ರೆ ಅದು ಸಂಕೀರ್ತನೆ ಆಗತ್ತೆ. ಯಜ್ಞಶಿಷ್ಟಾಶನ ಸಂತೋ ಮುಚ್ಯಂತ್ಯೈ ಸರ್ವಕಿಲ್ ವಿಷಯ ಭುಂಜತೆ ತೇ ತ್ವಗಂ ಪಾಪ ಯೇ ಪಚಿಂತ್ಯಾತ್ಮಕರ್ಮಣಾತ್. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಗುರುಜಿ. ಹಾ, ಹರೇ ಕೃಷ್ಣ. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಹರೇ ಕೃಷ್ಣ. ಸೊ ಭಗವಂತನ ಕುರಿತಾಗಿ ಯಜ್ಞದ ಶೇಷ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತಹದ್ದೇನಂದ್ರೆ, ನಾವು ಎಲ್ಲವನ್ನೂ ನಮಗೆ ಏನೇ ಲಭಿಸಿದ್ರು ನಾವು ಅದನ್ನ ಬಯಸಿಕೊಂಡು ಯಾವುದೇ ಕೆಲಸವನ್ನ ಮಾಡದೆ, ನಮ್ಮ ನಿಗದಿತ ಕರ್ತವ್ಯಗಳನ್ನ ಮಾಡಿಕೊಂಡು ನಾವು ಅವನು ಏನ್ ಕೊಟ್ಟಿದಾನ ಅದನ್ನ ಭಕ್ತಿಯಿಂದ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ರೆ ಅದು ಯಜ್ಞದ ಶೇಷ ಆಗತ್ತೆ. ಅಂದ್ರೆ ನಾವು ಏನನ್ನೇ ಅದನ್ನ ಮಾಡುವ ಬದಲು ಅದು ಭಗವಂತನಿಗೆ ಅರ್ಪಿಸಿ ನಾವು ಅದನ್ನ ನಮಗಾಗಿ ಅಂದ್ರೆ ನಾವು ಅದನ್ನು ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಆದ್ರೆ ಅದು ಬಿಟ್ಟು ಭಗವಂತನನ್ನ ಮರೆತು ನಾವು ಎಲ್ಲವನ್ನ ನಾನೇ ಮಾಡಿದ್ದೇನೆ ಅನ್ನುವಂತ ಒಂದು ಭಾವನೆಯಲ್ಲಿ ನಾವು ಏನಾದ್ರೂ ಮಾಡಿದರೆ ನಾವು ಅದನ್ನ ಪಾಪವನ್ನೇ ಊಟ ಮಾಡ್ತೇವೆ ಅನ್ನುವಂತಹದ್ದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ನಮಗೆ ಹೇಳ್ತಾ ಇದ್ದಾನೆ. ಅದರಿಂದ ನಾವು ಏನ್ ಮಾಡಬೇಕು, ಸರ್ವವನ್ನು ಭಗವಂತನಿಗೆ ಅರ್ಪಿಸಿ ಅವನು ಕೊಟ್ಟಿದ್ದನ್ನು ನಾವು ಆಮೇಲೆ ನಮ್ಮ ಅವಶ್ಯಕತೆಗೆ ಅಂದ್ರೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂತಹದ್ದು. ಸೊ ಯಜ್ಞ ಚಕ್ರ ಹೇಗಿದೆ ಅನ್ನುವಂತಹದ್ದು ಈಗ ಅಂದ್ರೆ ಈ ಒಂದು ಐಹಿಕ ಪ್ರಪಂಚ ಸೃಷ್ಟಿಯಾಗುವ ಮೊದಲು ಭಗವಂತ ಜೀವಿಗಳಿಗೆ ಈ ಪ್ರಕೃತಿಗೆ ಕಳಿಸ್ತಾನೆ. ಪ್ರಕೃತಿಗೆ ಕಳಿಸುವಾಗ ಅವನು ಯಜ್ಞದ ಜೊತೆಗೆ ಅವನು ಕಳಿಸ್ತಾನೆ. ನೀವು ಹೋಗಿ ಪ್ರಕೃತಿಯಲ್ಲಿ ಬದುಕಿ ಅದನ್ನ ಅನುಭವಿಸಿ ಬನ್ನಿ ವಾಪಸ್. ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಅನುಭವಿಸೋದಂದ್ರು ಭಗವಂತನಿಗಾಗಿ ಯಾವುದೇ ನಿಗದಿತ ಕರ್ತವ್ಯಗಳನ್ನ ಮಾಡಿಕೊಂಡು ನಾವು ವಾಪಸ್ ಭಗವಂತನಲ್ಲಿಗೆ ಹೋಗುವಂತಹದ್ದು. ಏನಾಗತ್ತೆ ನಮಗೆ, ಉದಾಹರಣೆಗೆ ಈ ಯಜ್ಞ ಚಕ್ರವನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಭಗವಂತನಿಂದ ಎಲ್ಲ ವೇದಗಳು ಬಂದಿರುತ್ತೆ. ಆ ವೇದಗಳು ಏನು ಹೇಳುತ್ತೆ ನಮಗೆ, ನಮ್ಮ ನಿಗದಿತ ಕರ್ತವ್ಯಗಳು ಯಾವ ವರ್ಣಾಶ್ರಮದ ವ್ಯವಸ್ಥೆಯ ಪ್ರಕಾರ ನಾವು ಯಾರು ಏನನ್ನ ಮಾಡಬೇಕು ಅನ್ನುವಂಥದ್ದು. ಅಂತಹ ನಿಗದಿತ ಕರ್ತವ್ಯಗಳನ್ನ ಮಾಡುವುದರಿಂದ ಏನಾಗತ್ತೆ, ಅದು ಯಜ್ಞ
ಯಾವಾಗಿ ಪರಿಣಮಿಸುತ್ತೆ. ಆ ರೀತಿಯಾಗಿ ಅದನ್ನ ಯಾಕೆಂದ್ರೆ ಆ ನಿಗದಿತ ಕರ್ತವ್ಯಗಳನ್ನ ನಾವು ನಮಗೋಸ್ಕರ ಮಾಡ್ತಾ ಇಲ್ಲ, ಆ ನಿಗದಿತ ಕರ್ತವ್ಯಗಳನ್ನು ನಾವು ಅದು ಭಗವಂತನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಅದು ಯಜ್ಞವಾಗತ್ತೆ. ಯಜ್ಞವನ್ನ ಮಾಡೋದ್ರಿಂದ ಏನಾಗತ್ತೆ, ಸಕಾಲದಲ್ಲಿ ಮಳೆ ಬರುತ್ತೆ. ಸಕಾಲದಲ್ಲಿ ಮಳೆ ಬರೋದ್ರಿಂದ ಏನಾಗತ್ತೆ, ಇದು 3.14 ಅಂದ್ರೆ ಈ 3ನೇ ಅಧ್ಯಾಯದ 14ನೇ ಶ್ಲೋಕದಿಂದ 15ನೇ ಶ್ಲೋಕ ಇದನ್ನೇ ನಮಗೆ ಹೇಳತ್ತೆ. ಹರೇ ಕೃಷ್ಣ. ಸೊ ಸಕಾಲದಲ್ಲಿ ಮಳೆ ಬರೋದ್ರಿಂದ ನಮಗೆ ಬೆಳೆ ಸಿಗತ್ತೆ, ನಮಗೆ ಆಹಾರ ಸಿಗತ್ತೆ. ಆಹಾರದಿಂದ ನಾವು ಏನ್ ಮಾಡ್ತೇವೆ, ಧಾನ್ಯಗಳನ್ನ ಬೆಳೆದು ನಾವು ಈಗ ಆಹಾರವನ್ನ ಮಾಡಿ ಅದನ್ನ ಮತ್ತೆ ನಾವು ಡೈರೆಕ್ಟ್ ಆಗಿ ನಾವೇ ತಿನ್ನುವುದರಿಂದ ಏನಾಗುತ್ತೆ, ಅದು ಮತ್ತೆ ನಮ್ಮ ಸ್ವಂತಕ್ಕೆ ಅಂದ್ರೆ ಅದು ಪಾಪವಾಗಿ ಪರಿಣಮಿಸುತ್ತೆ. ಆದ್ರೆ ಯಾವಾಗ ನಾವು ಅದನ್ನ ಭಗವಂತನಿಗೆ ಅರ್ಪಿಸಿ ಪ್ರಸಾದವಾಗಿ ನಾವು ಅದನ್ನ ಸ್ವೀಕಾರ ಮಾಡ್ತೇವೋ ಆಗ ಅದು ಖಂಡಿತವಾಗಿಯೂ ಅಂದ್ರೆ ನಮಗೆ ಯಾವುದೇ ಪಾಪ ಪ್ರತಿಕ್ರಿಯೆಗಳು ನಮಗೆ ಅದರಿಂದ ಬರೋದಿಲ್ಲ ಅನ್ನುವಂತಹದ್ದು. ಇದು ಯಜ್ಞ ಚಕ್ರ 3.14 ಮತ್ತೆ 15ರಲ್ಲಿ ಭಗವಂತ ಇದ್ರ ಬಗ್ಗೆ ಹೇಳಿದ್ದಾನೆ. ಅಲ್ಲಿ ಏನ್ ಹೇಳ್ತಾನೆ 14ರಲ್ಲಿ ಅಂದ್ರೆ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾದ್ ಭವಂತಿ ಪರ್ಜನ್ಯೋ ಯಜ್ಞ ಕರ್ಮ ಸಮದ್ಭವ. ಅಂದ್ರೆ ಎಲ್ಲಾ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕ್ತವೆ. ಆಹಾರ ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಯಜ್ಞ ಹೇಗ್ ಬರುತ್ತೆ, ನಾವು ಮಾಡುವಂತ ನಿಯತ ಕರ್ಮಗಳಿಂದ ಯಜ್ಞ ಆಗುತ್ತದೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಹಾಗೆ 15ರಲ್ಲಿ ಹೇಳ್ತಾನೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಅನ್ನುವಂಥದ್ದು. ಅಂದ್ರೆ ವೇದಗಳಲ್ಲಿ ಏನ್ ಹೇಳಲಾಗಿದೆ, ನಿಯಂತ್ರಿತವಾದ ಕರ್ಮಗಳನ್ನ ನಮಗೆ ಕೊಟ್ಟಿದೆ. ಆ ವೇದಗಳೇ ಹೇಳತ್ತೆ, ಶಾಸ್ತ್ರ ಹೇಳತ್ತೆ ನಾವು ಯಾವ ರೀತಿಯಾಗಿ ಕರ್ಮವನ್ನ ಮಾಡಬೇಕು ವರ್ಣಾಶ್ರಮದ ವ್ಯವಸ್ಥೆಗೆ ಅನುಗುಣವಾಗಿ. ಆದ್ರಿಂದ ಈ ವೇದಗಳು ಏನು ದೇವೋತ್ತಮ ಪರಮ ಪುರುಷನಿಂದ ನಮಗೆ ನೇರವಾಗಿ ಬಂದಿರುವಂತಹದ್ದು, ವ್ಯಕ್ತವಾಗಿರುವಂತಹದ್ದು, ಭಗವಂತನಿಂದನೇ ಡೈರೆಕ್ಟ್ ಆಗಿ ಬಂದಿರುವಂತಹದ್ದು. ಇವನ್ನ ಅಪೌರುಷೇಯ ಗ್ರಂಥಗಳು ಅಂತ ಹೇಳ್ತಾರೆ. ಇದನ್ನ ಯಾವುದೇ ವೇದಗಳೆಲ್ಲ ಬಂದಿರುವಂತಹದ್ದು ಭಗವಂತನಿಂದ. ಆದ್ರಿಂದ ಅಂದ್ರೆ ಈ ಬ್ರಹ್ಮ ಪರಬ್ರಹ್ಮ ಅನ್ನುವಂಥವನು ಅವನು ಯಾವಾಗಲೂ ಭಗವಂತನ ಕುರಿತಾಗಿ ಯಜ್ಞಗಳನ್ನ ಮಾಡುವುದರಲ್ಲಿ ಅವನು ಪ್ರತಿಷ್ಠಾಪಿತನಾಗಿರ್ತಾನೆ ಅನ್ನುವಂಥದ್ದು. ಸೊ ಯಜ್ಞ ಮಾಡುವುದು ಜೀವಿಯ ಆದ್ಯ ಕರ್ತವ್ಯ ಅನ್ನುವಂಥದ್ದು. ಆದ್ರೆ ಅದೇ ನಾನು ಹೇಳಿದ್ನಲ್ಲ, ಈಗ ನಮ್ಮ ಯಾವ ರೀತಿಯಲ್ಲಿ ನಮ್ಮ ಬದುಕಿರತ್ತೆ. ಈ ಜೀವಿ ಒಂದ್ಸಲ ಶರೀರಕ್ಕೆ ಬಂದ ಮೇಲೆ ಮೊದಲನೇದಾಗಿ ದೈಹಿಕ ವೇದಿಕೆ ಊಟ ಮಾಡುವಂತಹದ್ದು. ನಾವೇನ್ ಹೇಳ್ತೇವೆ, ಮೊದಲು ನಮ್ಮ ಶರೀರಕ್ಕೆ ಏನ್ ಬೇಕೋ ಅದನ್ನ ನಾವು ನಾನೇ ಶರೀರ ಅನ್ನುವಂತ ರೀತಿಯಲ್ಲಿ ಬದುಕುವಂತಹದ್ದು. ಹೆಚ್ಚಿನ ಜನ ಈ ದೈಹಿಕ ವೇದಿಕೆಯ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿಯೇ ಇರ್ತಾರೆ. ಆದ್ರೆ ಮುಂದೆ ನಾವು ಹೋದಾಗ ಈ ಇಂದ್ರಿಯ ವೇದಿಕೆ ಅಂದ್ರೆ ನಮಗೆ ಈ ನಮ್ಮ ಇಂದ್ರಿಯಗಳಿಂದ ಆ ಇಂದ್ರಿಯಗಳೆಲ್ಲವನ್ನ ನಾವು ನಿಜವಾಗಿ ಭಗವಂತನಲ್ಲಿ ತೊಡಗಿಸುವುದರಿಂದ ನಮ್ಮ ಬುದ್ಧಿ ನಾವು ಭೌತಿಕ ವೇದಿಕೆಗೆ ಬರ್ತೇವೆ. ಆ ಭೌತಿಕ ವೇದಿಕೆ ಅಥವಾ ಈ ಮಾನಸಿಕ ವೇದಿಕೆ ಏನಿದೆ, ಇಲ್ಲಿ ನಾವು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡೋದು. ನಾನು ಯಾರು, ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ನಾನು ನಿಜವಾಗಿ ಎಲ್ಲಿಗೆ ಹೋಗಬೇಕು, ಎಲ್ಲ ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಮಾನಸಿಕ ವೇದಿಕೆ, ನಮ್ಮ ಮನಸ್ಸು ಅನ್ನುವಂಥದ್ದು ಅಂತಹ ಒಂದು ಚಿಂತನೆಯಲ್ಲಿ ತೊಡಗಲಿಕ್ಕೆ ಶುರುವಾಗತ್ತೆ. ಆಮೇಲೆ ಬರುವಂತಹದ್ದೇ ಭೌತಿಕವಾದಂತಹ ವೇದಿಕೆ. ಭೌತಿಕ ಅಂದ್ರೆ ಇಲ್ಲಿ ಬುದ್ಧಿ ಬರುವಂತಹದ್ದು. ಸೊ ಈ ಬುದ್ಧಿ ಅನ್ನ ನಾವು ಉಪಯೋಗಿಸಿಕೊಂಡು ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸೋದ್ರಿಂದ ನಮಗೆ ಅರ್ಥ ಆಗ್ಲಿಕ್ಕೆ ಶುರುವಾಗತ್ತೆ. ಪ್ರತಿಯೊಂದು ನನ್ನ ಉದ್ದೇಶ ಏನು, ನಾನು ಇಲ್ಲಿ ಯಾಕಿದ್ದೀನಿ, ನಾನು ಎಲ್ಲಿಗೆ ಹೋಗ್ಬೇಕು, ಮತ್ತೆ ಈ ಸೃಷ್ಟಿಯ ಹಿಂದೆ ಯಾರಿದ್ದಾರೆ, ಎಲ್ಲ ಹೇಗೆ ನಡೀತಾ ಇದೆ, ಅದರ ಒಂದು ರೀತಿಯಾದಂತಹ ಆಲೋಚನೆಗಳು, ಚಿಂತನೆಗಳು ನಮಗೆ ಭೌತಿಕ ವೇದಿಕೆಯಲ್ಲಿ ನಾವು ಮಾಡುವಂತಹದ್ದು. ಕೊನೆಯದಾಗಿ ಬರುವಂತಹದ್ದೇ ಆಧ್ಯಾತ್ಮಿಕ ವೇದಿಕೆ. ಈಗ ನಾವು ಆಧ್ಯಾತ್ಮ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಂತ ನಾವೇನು ಹೇಳ್ತೇವೆ, ಅದರಿಂದ ಈ ಇಮೋಷನಲ್, ಸ್ಪಿರಿಚುವಲ್ ಮತ್ತೆ
ಇಂಟೆಲಿಜೆಂಟ್ ಕೋಶಂಟ್, ಈ 3 ಅಂಶಗಳು ಮನುಷ್ಯನಲ್ಲಿ ಇರಬೇಕು. ಆಗ ಮಾತ್ರ ಅವನು ನಿಜವಾದ ಅಂದ್ರೆ ನಾವೇನು ಕರಿತೇವೆ ಸಕ್ಸಸ್ ಅನ್ನುವಂಥದ್ದು ಅದನ್ನು ಅವನು ಪಡಲಿಕ್ಕೆ ಸಾಧ್ಯ. ಅದರಿಂದ ಈ ಆಧ್ಯಾತ್ಮಿಕ ವೇದಿಕೆ ಅನ್ನುವಂಥದ್ದು ಕೊನೆಯದಾಗಿ ನಮಗೆ ಶಾಶ್ವತವಾದಂತಹ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುವಂತಹದ್ದು ಮತ್ತು ಸುಖವನ್ನು ತಂದುಕೊಡುವಂತಹ ಒಂದು ವೇದಿಕೆ. ಸೊ ಇದು ಒಂದಾದ್ಮೇಲೆ ಒಂದು ನಮ್ಮನ್ನು ನಾವು ಈ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಆದ್ರೆ ಹೆಚ್ಚಿನವರು ಈ ಹಂತದಲ್ಲಿ ಅಂದ್ರೆ ದೈಹಿಕ ವೇದಿಕೆಯಲ್ಲಿ ಹೆಚ್ಚಾಗಿ ಇರುವಂತಹದ್ದು. ಶರೀರ ಸರಿಯಾಗಿದ್ರೆ ಎಲ್ಲ ಸರಿ ಇದ್ದ ಹಾಗೆ ಅಂತ. ಆದ್ರೆ ಅದಲ್ಲ. ನಮಗೆ ನಿಜವಾಗಿ ಐಹಿಕ ಪ್ರಪಂಚದಿಂದ ಬಿಡುಗಡೆ ಬೇಕು ಅಂದ್ರೆ ನಾವು ಖಂಡಿತವಾಗಿ ನಮ್ಮನ್ನು ನಾವು ಆಧ್ಯಾತ್ಮಿಕ ವೇದಿಕೆಯಲ್ಲಿ ಏರಿಸಿಕೊಳ್ಬೇಕಾಗಿರುತ್ತೆ. ಇಂದ್ರಿಯಾಣಿ ಪರಾಣ್ಯಾಹಿರ್ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಹರೇ ಕೃಷ್ಣ. ಸ್ಯಾಮ್ಸಂಗ್ SM ಆಯ್ತು. ಒಂದು 5 minutes, ಒಂದು 2-3 ಶ್ಲೋಕ ಇದೆ, ಹಾಗೆ ಮುಗಿದೋಗತ್ತೆ. ಓಕೆ. ಕ್ರಿಯಾಶೀಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಈಗ ಕ್ರಿಯಾಶಾಲಿಯಾದ ಇಂದ್ರಿಯಗಳಂದ್ರೆ ಇಂದ್ರಿಯಗಳು ಸಹಿತ ಕೆಲಸ ಮಾಡ್ತಾವಲ್ಲ. ಕ್ರಿಯಾ ಅಂದ್ರೆ ಕೇಳಬೇಕು, ಕಿವಿ ಕೇಳಬೇಕು, ನಾಲಿಗೆ ಮಾತಾಡ್ಬೇಕು, ರುಚಿ ನೋಡ್ಬೇಕು, ಎಲ್ಲ ಓಕೆ. ಆದ್ರೆ ಈ ಕಣ್ಣು ಅಂದ್ರೆ ಈ ಇಂದ್ರಿಯಗಳು ಕ್ರಿಯಾಶೀಲವಾಗಿರ್ಬೇಕು. ಆದ್ರೆ ಯಾವ ರೀತಿಯಾಗಿ ಕ್ರಿಯಾಶೀಲವಾಗಿರ್ಬೇಕು? ಅವು ನಿಷ್ಕಾಮ ಕರ್ಮಕ್ಕೆ ಕ್ರಿಯಾಶೀಲವಾಗಿರ್ಬೇಕು. ಅಂದ್ರೆ ಈ ಭರತ ಅಲ್ಲ, ಇನ್ನೊಬ್ಬ ಮಹಾಭಾರತ, ಇದು ಶ್ರೀಮದ್ ಭಾಗವತ ಒಂದು ಕತೆ ಬರುತ್ತೆ. ಅವನ ರಕ್ಷಣೆಗೋಸ್ಕರ ಭಗವಂತ ಸ್ವತಃ ಸುದರ್ಶನ ಅಂಬರೀಷ ಮಹಾರಾಜನ ಪ್ರತಿಯೊಂದು ಈ ಕರ್ಮಾಂಗಗಳಿರ್ಬಹುದು ಅಥವಾ ಅವನ ಇಂದ್ರಿಯಗಳಿರ್ಬಹುದು, ಪ್ರತಿಯೊಂದನ್ನು ಭಗವಂತನ ಸೇವೆಗೆ ಅಂತ ಇಟ್ಟಿರ್ತಿದ್ದ ಅವನು. ಅದರಿಂದ ಇಲ್ಲಿ ಈ ಇಂದ್ರಿಯಗಳು ಜಡ ಶರೀರಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಇಂದ್ರಿಯಗಳು ಬರುತ್ತೆ, ಹೇಗೆ ನಾವು ಆಗ್ತೀವಿ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ, ಈ ಶರೀರ ಹೇಗೆ ಆಗತ್ತೆ ಅನ್ನುವಂಥದ್ದು. ಸೊ ಅದರಿಂದ ಈ ಕ್ರಿಯಾಶಾಲಿಯಾದ ಇಂದ್ರಿಯಗಳು ಈ ಜಡ ವಸ್ತುವಿಗಿಂತ ಶ್ರೇಷ್ಠವಾದದ್ದು, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ. ಈ ಇಂದ್ರಿಯಗಳು 5 ಇಂದ್ರಿಯಗಳಾದ್ಮೇಲೆ, ಪಂಚೇಂದ್ರಿಯಗಳಾದ್ಮೇಲೆ ನಮಗೆ ಬರುವಂತಹದ್ದು ಮನಸ್ಸು, ಅಂತರೇಂದ್ರಿಯ. ಅದು ಇನ್ನೂ ಶ್ರೇಷ್ಠ. ಯಾಕೆಂದ್ರೆ ಮನಸ್ಸನ್ನು ನಾವು ನಿಗ್ರಹಿಸುವುದರಿಂದ ನಾವು ನಮ್ಮ ಪರಮ ಶ್ರೇಷ್ಠತೆಯ ಕಡೆಗೆ ನಾವು ಹೋಗ್ಬಹುದು. ಬುದ್ಧಿ ಆಮೇಲೆ ಬರುವಂತಹದ್ದು ಬುದ್ಧಿ. ಈ ಬುದ್ಧಿಯನ್ನ ನಾವು ಉಪಯೋಗಿಸ್ಕೊಳ್ಳೋದಲ್ಲ, ಆ ಭಗವಂತ ನಮಗೆ ಆ ಪ್ರೇರಣೆಯನ್ನು ಕೊಡಬೇಕು. ಆ ಬುದ್ಧಿ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗುವಂತ, ಅದು ಯಾಕೆ ಅನ್ನುವಂಥದ್ದು. ಆದ್ರಿಂದ ಬುದ್ಧಿ ಮನಸ್ಸಿಗಿಂತಲೂ ಶ್ರೇಷ್ಠ. ಆಮೇಲೆ ಬರುವಂತಹದ್ದೇ ಆತ್ಮ ಈ ಶರೀರದಿಂದ ಹೊರತಾಗಿರುವಂತಹದ್ದು. ಆದ್ರೆ ನಾವು ಏನ್ ಮಾಡಿದ್ದೇವೆ, ಈ ಆತ್ಮ ಶರೀರದಲ್ಲೇ ಇದ್ದು ಈ ಶರೀರವೇ ಆತ್ಮ ಅನ್ನುವಂತಹ ಭಾವನೆಯಲ್ಲಿ ನಾವು ಬದುಕ್ತಾ ಇರುವುದರಿಂದ ನಾವು ಯಾವಾಗಲೂ ಇಂದ್ರಿಯ ತೃಪ್ತಿಯೇ ನಮ್ಮ ಮುಖ್ಯ ಧ್ಯೇಯವಾಗಿರುತ್ತೆ. ಆದ್ರಿಂದ ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು ಹೇಗೆ ಆತ್ಮ ಕನ್ಫ್ಯೂಸ್ ಆಗಿರುತ್ತೆ. ಆತ್ಮ ಇಲ್ಲಿ ಎಲ್ಲಕ್ಕಿಂತ ಈ ಎಲ್ಲ ಇಂದ್ರಿಯಗಳು, ಈ ಇಂದ್ರಿಯಗಳನ್ನ ನಿಗ್ರಹ ಮಾಡುವಂತಹದ್ದು ಕೆಲಸ ಮನಸ್ಸಿನದಾಗಿರುತ್ತೆ, ಅಂತರೇಂದ್ರಿಯ. ಆದ್ರೆ ಈ ಮನಸ್ಸು ಹಿಡಿದಿಟ್ಕೊಳ್ಬೇಕು ಇಂದ್ರಿಯಗಳನ್ನ. ಆಮೇಲೆ ಬುದ್ಧಿ ಅದನ್ನ ಅಂದ್ರೆ ಕಂಟ್ರೋಲ್ ಮಾಡುವಂತದ್ದು. ಆ ಬುದ್ಧಿ ಸದಾ ಭಗವಂತನಲ್ಲಿ ಇರುವುದರಿಂದ ಈ ಆತ್ಮ ಅದು ತನ್ನ ಗುಣಗಳನ್ನ ಪಡೆಯುತ್ತೆ. ನಿಜವಾದ ಆತ್ಮದ ಅಸ್ತಿತ್ವ ಯಾವುದು? ಅದು ಸಚ್ಚಿದಾನಂದ, ಭಗವಂತನ ಗುಣಲಕ್ಷಣಗಳನ್ನೇ ಹೊಂದಿರುವಂತಹದ್ದು ಆತ್ಮ. ಆದ್ರೆ ಯಾವಾಗ ಈ ಬಂಧನಕ್ಕೆ ಒಳಗಾಗತ್ತೆ ಆಗ ಅದು ಕನ್ಫ್ಯೂಷನ್ ಸ್ಟೇಟ್. ಅದಕ್ಕೆ ಯಾವುದು ಸರಿ ಯಾವುದು ತಪ್ಪು, ಅದು ಭ್ರಮೆಗೆ ಒಳಗಾಗುವಂತಹದ್ದು. ಅದರಿಂದ ಯಾವಾಗಲೂ ಈ ಶ್ರೇಷ್ಠನಾದವನು ಯಾವ ರೀತಿ ಇರಬೇಕು, ಬೇರೆಯವರಿಗೆ ಮಾದರಿಯಾಗಿ ಇರಬೇಕು ಅನ್ನುವಂಥದ್ದು. ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ.
ಸ್ಯಾಮ್ಸಂಗ್ SM ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹೇಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೋ ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಾಮಾಣಿಕವಾಗಿ ಮಾಡುತ್ತಾನೋ ಪ್ರಮಾಣವನ್ನಾಗಿ ಮಾಡುತ್ತಾನೋ ಒಂದ್ ಸೆಕೆಂಡ್ ಪ್ರಭುಜಿ, ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ ಅಲ್ವಾ? ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೇವೆ ಅಲ್ವಾ? ಯಾವ ರೀತಿ ಲೀಡರ್ ಇರ್ತಾನೋ ಆ ರೀತಿಯಾಗಿ ಅವನ ಫಾಲೋವರ್ಸ್ ಇರ್ತಾರೆ. ಕೆಲವು ಟೈಮ್ ಹೇಳ್ತೇವಲ್ವಾ, ಹೀಗೆ ಅವನು ಯಾರು ಅನ್ನುವಂಥದ್ದನ್ನ ಅವನ ಗೆಳೆಯರನ್ನ ನಾವು ನೋಡಿ ಹೇಳ್ಬಹುದು ಅಂತ. ಆ ರೀತಿಯಾಗಿ ಶ್ರೇಷ್ಠನಾದವನು ಯಾವಾಗಲೂ ಹೇಗಿರ್ತಾನೆ, ಅವನು ನಡೆದು ತೋರಿಸ್ಬೇಕು. ಅವನು ಆದ್ರಿಂದ ಯಾರು ತಮ್ಮ ಮನಸ್ಸನ್ನ ನಿಗ್ರಹಿಸಿ ಪೂರ್ತಿಯಾಗಿ ಭಗವಂತನ ಇದಕ್ಕೆ ಇರ್ತಾರೆ, ಅವರು ನಮಗೆ ಸರಿಯಾದ ದಾರಿದೀಪ ಆಗ್ತಾರೆ. ಗುರುಗಳು ನಾವು ನೋಡ್ಬೋದು, ಯಾಕೆ ನಾವು ಗುರುವನ್ನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವವರು ಅಥವಾ ನಮಗೆ ದಾರಿ ತೋರಿಸುವವರು ಅಂತ ನಾವು ಕರಿತೇವೆ. ಅಂದ್ರೆ ಅವರು ಈ ಭಗವಂತ ಏನು ಹೇಳಿದ್ದಾನೋ ಶಾಸ್ತ್ರದಲ್ಲಿ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಷ್ಟೇ ಅಲ್ಲ, ಅದನ್ನ ಆಚರಣೆಯಲ್ಲಿ ತೊಡಗಿಸಿಕೊಂಡವರು ಇರ್ತಾರೆ. ಈಗ 4ನೇ ಅಧ್ಯಾಯ ನಾಳೆ ನಮ್ಗೆ ಗೊತ್ತಾಗತ್ತೆ ಈ ಗುರು ಪರಂಪರೆ ಅಂದ್ರೆ ಏನು, ಈ ಜ್ಞಾನ ಅಂದ್ರೆ ಏನು ಅನ್ನುವಂತಹದ್ದು. ಸೊ ಅದ್ರ ಬಗ್ಗೆ ನಾಳೆ ಹೇಳ್ತಾನೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆದ್ರೆ ಅವನು ಯಾವ ರೀತಿಯಾಗಿ ಅವನು ತನ್ನ ಆಚರಣೆಯಿಂದ ಮಾದರಿಯಾಗಬೇಕು, ಮೇಲ್ಪಂಕ್ತಿ ಆಗ್ಬೇಕು. ಯಥಾ ರಾಜ ತಥಾ ಪ್ರಜಾ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಧೂಮೇನಾವ್ರಿಯತೆ ವಹ್ನಿರ್ ಯಥಾ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ ತಥಾ ತೇನೇದಮಾವೃತಾತ್. ಹರೇ ಕೃಷ್ಣ. ಕೊನೆಯ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೊಗೆಯು ಬೆಂಕಿಯನ್ನು ಮುಟ್ಟುವಂತೆ, ಧೂಳು ಕನ್ನಡಿಯನ್ನು ಮುಟ್ಟುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಟ್ಟುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಟ್ಟುತ್ತದೆ. ಸೊ ಈ ಜೀವಿ ಹೇಗೆ ಈ ಭ್ರಮೆಯಲ್ಲಿ ಆವೃತನಾಗಿರ್ತಾನೆ ಅನ್ನುವಂಥದ್ದಕ್ಕೆ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಳುವಂಥದ್ದು ಏನಂದ್ರೆ, ಹೇಗೆ ಹೊಗೆ ಬೆಂಕಿಯನ್ನು ಹೊಗೆ ಇದ್ದವಾಗ ನಮ್ಗೆ ಬೆಂಕಿ ಕಾಣಿಸೋದಿಲ್ಲ, ಅದೇ ರೀತಿಯಾಗಿ ಕನ್ನಡಿ ಮೇಲೆ ಧೂಳು ಕೂತ್ರೆ ನಮ್ಮ ಪ್ರತಿಬಿಂಬ ನಮಗೆ ಅಲ್ಲಿ ಕಾಣಿಸೋದಿಲ್ಲ. ಗರ್ಭಕೋಶದಲ್ಲಿ ಮಗು ಇರತ್ತೆ, ಅದು ಭ್ರೂಣ, ಅದನ್ನ ಹೇಗೆ ಆವರಿಸಿಕೊಂಡಿರುವಾಗ ಆ ಮಗುವಿಗೆ ಹೊರಗೆ ಏನು ಪ್ರಪಂಚ ಕಾಣುವುದಿಲ್ಲೋ ಆಗ ಅಲ್ಲಿ ಜೀವಿ ಹೇಳ್ತಾನಂತೆ, ನನಗೆ ಅಲ್ಲಿ ಏನಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಚಿಕ್ಕ ಜಾಗದಲ್ಲಿ ಜೀವ ಬಂದ ಮೇಲೆ ಅಲ್ಲಿ ಜೀವಿ ಕೂತ್ಕೊಂಡು ಶರೀರ ಆಗಿ ಆ ಮಗು ಹೇಳತ್ತಂತೆ ಆ ಟೈಮಿಗೆ ಅದು ಪ್ರಾರ್ಥನೆಯ ಪೊಸಿಷನ್ಗೆ ಬರತ್ತಂತೆ, ಪ್ರೇಯರ್ ಪೊಸಿಷನ್ ಅಂತ. ನಿಮ್ಗೆ ಕೆಲವರು ಅಂದ್ರೆ ತಾಯಿಯಂದಿರು ಇರಬಹುದು ಈ ಗ್ರೂಪ್ ಅಲ್ಲಿ, ನಿಮ್ಗೆ ಗೊತ್ತಿರಬಹುದು ಮಗು ಪ್ರಾರ್ಥನೆಯ ಪ್ರೇಯರ್ ಪೊಸಿಷನ್ಗೆ ಬರುತ್ತೆ ಅಂತ ಅನ್ನುವಂಥದ್ದು. ಆಗ ಆ ಮಗು ಹೇಳತ್ತಂತೆ, ಇಂತಹ ಒಂದು ಕತ್ತಲಲ್ಲಿ ನನ್ನನ್ನು ಕೂರಿಸ್ಬಿಟ್ಟಿದೀಯಾ, ನಾನು ನಿನ್ನ ಸೇವೆಯನ್ನ ಮಾಡ್ತೇನೆ, ನನಗೆ ಇಲ್ಲಿಂದ ಬೇಗ ಮುಕ್ತಿಯನ್ನ ಕೊಡುವಂತ. ಆದ್ರೆ ಒಂದ್ಸಲ ಅದು ಐಹಿಕ ಪ್ರಪಂಚಕ್ಕೆ ಬಂದ ತಕ್ಷಣ ಅದೇನಾಗತ್ತೆ, ಆ ಕಥೆನೇ ಬೇರೆ ಆಗತ್ತೆ. ಅದಕ್ಕೆ 3 ಗುಣಗಳ ಸ್ಪರ್ಶ ಆಗಿ ಆ 3 ಗುಣಗಳಲ್ಲಿ ಅದು ವರ್ತಿಸಬೇಕಾಗತ್ತೆ. ಸೊ ಅದರಿಂದ ಇಲ್ಲಿ ಏನಾಗತ್ತೆ ಅಂದ್ರೆ ವಿವಿಧ ಪ್ರಮಾಣಗಳ ಕಾಮ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಈ ಕರ್ಮ ಅಥವಾ ಈ ಇಂದ್ರಿಯ ತೃಪ್ತಿ ಏನಿದೆಯಲ್ಲ ಅದು ಜೀವಿಯನ್ನ, ಆತ್ಮವನ್ನ ಆವರಿಸಿಕೊಂಡಿರತ್ತೆ. ಅದನ್ನೇ ನಾವು ಹಿಂದಿನ ಚಿತ್ರದಲ್ಲಿ ನೋಡಿದ್ವಿ. ಆತ್ಮ ಅದನ್ನ ಬಿಡುಗಡೆಯನ್ನ ಹೇಗೆ ಹೊಂದುವಂತಹದ್ದು, ಆತ್ಮ ನಿಜವಾಗಿ ಬಿಡುಗಡೆಯನ್ನ ಹೊಂದುವುದು ಹೇಗೆ ಅಂತ. ಸೊ ಅದನ್ನು ನಾವು ನಾಳೆ ಮತ್ತೆ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋಣ. ನಾಳೆ ಭಗವಂತ ಇದ್ರ ಬಗ್ಗೆ ಹೇಳ್ತಾನೆ, ಏನೋ ಗುರು ಪರಂಪರೆ, ಈ ಜ್ಞಾನ ಎಲ್ಲಿಂದ ಬಂತು, ಯಾವಾಗ ಬಂತು ಅನ್ನುವಂಥದ್ದು, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ ಅನ್ನ ಕೊಡ್ತಾನೆ. ಆಮೇಲೆ ನಾವು ಮುಂದೆ ಕರ್ಮಯೋಗದ ಬಗ್ಗೆ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ. ಆಮೇಲೆ 6ನೇ ಅಧ್ಯಾಯದಲ್ಲಿಯೂ ಸಹಿತ
ಕರ್ಮಗಳನ್ನು ನಾವು ಹೇಗೆ ಮಾಡಬೇಕು ಅನ್ನೋದು. ಕರ್ಮಗಳನ್ನ ಮಾಡಿ ನಾವು ಮುಕ್ತಿಯ ಕಡೆಗೆ ಹೋಗೋದು ಏನಿಗೆ ಅಂತ ಅಂದ್ರೆ ಅದಕ್ಕಾಗಿ ಮಧ್ಯದಲ್ಲಿ ಭಕ್ತಿ ಯೋಗ ಅಂತ ಇರುವಂತಹದ್ದು. ಕರ್ಮ ಜ್ಞಾನ ಈ ಎರಡರ ಮಧ್ಯೆ ಒಂದು ಜ್ಞಾನವನ್ನ ಪಡೆದು ಭಕ್ತಿಯನ್ನ ಮಾಡುವಂತಹದ್ದು, ಒಂದು ಕರ್ಮವನ್ನ ನಿಗದಿತ ಕರ್ತವ್ಯಗಳನ್ನ ಮಾಡಿ ನಾವು ಭಕ್ತಿಯನ್ನ ಮಾಡಿ ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯುವಂತಹದ್ದು. ಸೊ ಇವತ್ತಿನ ಅಧ್ಯಾಯದ ಸಮರಿ ನಿಮ್ಮ ಎದುರುಗಡೆ ಇದೆ. ಅವನ ಕನ್ಫ್ಯೂಷನ್ ಇರುತ್ತೆ, ಏನ್ ಮಾಡ್ಬೇಕು ನಾನು ಅಂತ. ಅದರಿಂದ ಅವನು ಹೇಳ್ತಾನೆ, ನೀನು ನಿನ್ನ ನಿಗದಿತ ಕರ್ತವ್ಯವನ್ನ ಮಾಡು, ನಿಷ್ಕಾಮ ಕರ್ಮವನ್ನ ಮಾಡು. ನಿಷ್ಕಾಮ ಕರ್ಮ ಅಂದ್ರೆ ಕಾಮರಹಿತವಾದಂತಹ ಕರ್ಮ, ಫಲಾಪೇಕ್ಷೆ ಇಲ್ಲದಂತಹ ಕರ್ಮಗಳು. ಕರ್ಮಕಾಂಡ ಅನ್ನುವಂತಹದ್ದು ಕರ್ಮ ಯೋಗ ಅಂದ್ರೆ ನಾವು ಫಲಾಪೇಕ್ಷಿತ ಕರ್ಮಗಳನ್ನ ಮಾಡುವಂತಹದ್ದು ಜಾಸ್ತಿ. ಅದರಿಂದ ನಾವು ಬರೀ ಪಾಪವನ್ನೇ ಊಟ ಮಾಡ್ತೇವೆ. ಯಜ್ಞ ಚಕ್ರವನ್ನ ನಾವು ನೋಡಿದ್ವಿ, ಶ್ರೇಷ್ಠನಾದವನು ಯಾವ ರೀತಿ ಇರಬೇಕು ಅನ್ನುವಂತಹದ್ದು. ಸೊ ಮತ್ತೆ ನಮ್ಮ ನಿಜವಾದ ಶಸ್ತ್ರು ಹೇಗೆ, ಮನಸ್ಸು ಹೇಗೆ ಇಂದ್ರಿಯಗಳ ತೃಪ್ತಿಯ ಹಿಂದೆ ಇರುತ್ತೋ ಅದೇ ರೀತಿಯಾಗಿ ಬುದ್ಧಿ ಅನ್ನುವಂತಹದ್ದು ಹೇಗೆ ನಮ್ಮನ್ನು ನಾವು ಭೌತಿಕ ವೇದಿಕೆಯಿಂದ ಆಧ್ಯಾತ್ಮಿಕ ವೇದಿಕೆಗೆ ನಾವು ನಮ್ಮನ್ನ ಏರಿಸಿಕೊಳ್ಳುವಂತಹದ್ದು. ಯಾವುದು ಶ್ರೇಷ್ಠ, ನೆಕ್ಸ್ಟ್ ಲೆವೆಲ್ ಆ ತರ ನಾವು ಆಧ್ಯಾತ್ಮಿಕ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾಗ ನಾವು ನಿಜವಾದ ವಿಮೋಚನೆ ಏನಿದೆ, ನಿಜವಾದ ಸುಖ, ನಿಜವಾದ ಶಾಂತಿಯನ್ನು ನಾವು ಅಲ್ಲಿ ಕಂಡುಕೊಳ್ಳಬಹುದು ಅನ್ನುವಂತಹದ್ದು. ಅಲ್ಲಿ ತನಕ ಅದು ಸಾಧ್ಯವಿಲ್ಲ. ಅದರಿಂದ ಈ ಮನಸ್ಸನ್ನ ನಿಗ್ರಹಿಸಲಿಕ್ಕೆ ಒಂದು ಮಾರ್ಗ ಇದೆ. ಅದು ಚೈತನ್ಯ ಮಹಾಪ್ರಭುಗಳ ನಮಗೆ ಕೊಟ್ಟಿರುವಂತಹದ್ದು ಹರೇ ಕೃಷ್ಣ ಮಹಾಮಂತ್ರ. ಅದನ್ನ ನಾವು ಪ್ರತಿನಿತ್ಯ 108 ಬಾರಿ ಹೇಳುವುದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ನಿಗ್ರಹ ಆಗ್ಲಿಕ್ಕೆ ಶುರುವಾಗುತ್ತೆ. ನಮಗೆ ಆವಾಗ ಕಾಮ ಫಲಾಪೇಕ್ಷೆಗಳ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಬರೋದಿಲ್ಲ. ಅದು ನಿಜವಾಗಿ ಅದರಿಂದ ನಾವು ಬಿಡುಗಡೆಯನ್ನು ಹೊಂದುತ್ತಾ ಹೋಗುವಂತಹದ್ದು. ಹರೇ ಕೃಷ್ಣ. ಸೊ ನಾವು ನಾಳೆಯಿಂದ ಕ್ಲಾಸ್ ಮುಗಿದ ಮೇಲೆ 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ. ಸೊ ಯಾರಿಗಾದ್ರೂ ಏನಾದ್ರೂ ಕೇಳಬೇಕಂದ್ರೆ ಕೇಳಬಹುದು. ಸಾರಿ, ಕ್ಷಮೆ ಇರಲಿ, ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು, ಇಲ್ಲಾಂದ್ರೆ ನಾವು ಆವಾಗಲೇ ಮುಗಿಸ್ತಾ ಇದ್ವಿ. ಇವತ್ತಿನ ಅಧ್ಯಾಯವೂ ಚಿಕ್ಕದಿತ್ತು ಇನ್ಫ್ಯಾಕ್ಟ್. ಸೊ ಏನಾದ್ರು ಕೇಳಲಿಕ್ಕುಂಟಾ ಪ್ರಭುಜಿ, ಯಾರು ಅಥವಾ ಬೇರೆ ಯಾರಿಗಾದ್ರು? ನೀವು ಅನ್ಮ್ಯೂಟ್ ಮಾಡಬಹುದು ನೀವೆಲ್ಲ. ಅಲ್ವಾ? ಓಕೆ. ಸೊ ಇಲ್ಲಲ್ಲ, ಹಾಗಿದ್ರೆ ನಾವು ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಈಗ ನಾಳೆ ಮತ್ತೆ ಭೇಟಿ ಆಗೋಣ ಇದೇ ಟೈಮ್, 5ನೇ ಅಧ್ಯಾಯ ಹೊಸ ಅಧ್ಯಾಯದ ಜೊತೆಗೆ. ಓಕೆ, ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ, ಇಲ್ಲಿರುವ ಎಲ್ಲಾ ಭಕ್ತ ವೃಂದಕ್ಕೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ.